ಎಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು, ವಾರ್ಡ್ ಸಮಿತಿಯ ಎಲ್ಲ ಅಧ್ಯಕ್ಷರುಗಳನ್ನು, ಎಲ್ಲ ಸಮಿತಿ ಸದಸ್ಯರುಗಳನ್ನು, ಬೂತ್ ಮಟ್ಟದ ಅಧ್ಯಕ್ಷರುಗಳನ್ನು ಎಲ್ಲ ಒಂದು ಸಮಾಲೋಚನೆ ಸಭೆ. ಈ ಸಭೆಯಲ್ಲಿ ಉಪಸ್ಥಿತಿಸಿದಂತಹ ನಮ್ಮೆಲ್ಲರ ಆತ್ಮೀಯರು, ನಾಯಕರು ಆದಂತಹ ಈ ಗ್ರಾಮದ ಉಸ್ತುವಾರಿಯನ್ನು ವಹಿಸಿಕೊಂಡಂತಹ ರೈಮಾನ್ ಕೋರ್ಜಾಲ್ ಅವರಿಗೆ ವಲಯ ಕಾಂಗ್ರೆಸ್ ವತಿಯಿಂದ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರು, ನಮ್ಮೆಲ್ಲರ ನಾಯಕರು, ಈ ಒಂದು ಗ್ರಾಮದ ಉಸ್ತುವಾರಿಯಾದಂತಹ ಸುದರ್ಶನ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬೋಲಿಯಾರು ಗ್ರಾಮದ ವಲಯ ಅಧ್ಯಕ್ಷರಾದಂತಹ ಮೊಹಮ್ಮದ್ ಬೋಲಿಯಾರ್ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆತ್ಮೀಯರು, ಈ ಪಕ್ಷದ ಮುಂದಿನ ಸಾರಥಿಯಾದಂತಹ ನಮ್ಮೆಲ್ಲರ ಆತ್ಮೀಯರಾದಂತಹ ಅಶ್ರಫ್ ಕೇಸರಿ ಅವರಿದ್ದಾರೆ, ಅವರನ್ನು ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಯುವ ನೇತಾರ, ಚಾತುರ್ಯ ಚಕ್ರಿತದ ಒಬ್ಬ ಯುವ ಕಣ್ಮಣಿಯಾದಂತಹ ಉಳ್ಳಾಲದ ಮಣ್ಣಿನ ರಾಜಕೀಯ ಧುರೀಣರಾದಂತಹ ಐದರ್ ಜೀಲಾಂಡ್ರಿ ಅವರು ನಮ್ಮೊಂದಿಗಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬೋಲಿಯಾರ್ ಗ್ರಾಮದ ಮಾಜಿ ಅಧ್ಯಕ್ಷರು, ಮಾಜಿ ಕೆಎಸ್ಆರ್ಟಿಸಿ ನಿರ್ದೇಶಕರು, ಉಳ್ಳಾಲ ಬ್ಲಾಕಿನ ಉಪಾಧ್ಯಕ್ಷರು ಆದಂತಹ ರಮೇಶ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾದಂತಹ ಶರೀಫ್ ಕಾಪಿಕಾಡ್ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಬೋಲಿಯಾರ್ ಗ್ರಾಮದ ಉಸ್ತುವಾರಿ ವಹಿಸಿಕೊಂಡಂತಹ ನಮ್ಮ ಸ್ನೇಹಿತರಾದಂತಹ ಆತ್ಮೀಯರಾದ ಮುನೀರ್ ಬಂಡಸಾಲೆ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬೋಲಿಯಾರು ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಅಬೂಬಕ್ಕರ್ ಸಿದ್ದಿಕರ್ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಅಬ್ದುಲ್ ಖಾದರ್ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಇಬ್ರಾಹಿಂ ರಂತಡ್ಕರ್ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾಜಿ ಬೋಲಿಯಾರ್ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮಾಧವ ಮೇಸ್ತ್ರಿ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೋಟೆಕಾರು ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದಂತಹ ಬಾಬು ನಾಯಕರವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಿಂದುಲ್ದರ್ಗದ ನಾಯಕರಾದಂತಹ ಗ್ರಾಮದ ರೋಹಿತ್ ಕುದುಕೋಲಿ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರು, ಹಿರಿಯರು ಆದಂತಹ ಕೂಸಪ್ಪರವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ವಲಯದ ಮಟ್ಟದ ಸದಸ್ಯರು ಆದಂತಹ ನಾಗೇಶ್ವರವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಂಭಾಗದಲ್ಲಿ ಹಿರಿಯರಾದಂತಹ ಸಹಾಯ ಆಟೋ ಸಂಘದ ಚಾಲಕರ ಸಂಘದ ಅಧ್ಯಕ್ಷರಾದಂತಹ ನಜೀರ್ ಅಹಮದ್ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನೇತಾ ನಾಯಕರುಗಳು, ವಲಯ ಸಮಿತಿಯ ಸದಸ್ಯರುಗಳು, ಅದೇ ರೀತಿ ಉಳ್ಳಾಲ ಮೈನಾರಿಟಿ ಸಮಿತಿಯ ಸದಸ್ಯರಾದಂತಹ ಶರೀಫ್ ರವರಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರಾದ ಅಹಮದ್ ಅಕರ್ ಅವರು, ಎಲ್ಲ ವಾರ್ಡಿನ ಸದಸ್ಯರ ಅಧ್ಯಕ್ಷರಾದಂತಹ ರಫೀಕ್ ರವರಿದ್ದಾರೆ, ಲತೀಫ್ ರವರಿದ್ದಾರೆ. ಅದೇ ರೀತಿ ಹಿರಿಯರಾದ ಮಾಜಿ ಅಧ್ಯಕ್ಷರು ಮೊಯ್ಯುದ್ದೀನ್ ಜುಮಾ ಮಸೀದಿಯ ಅಧ್ಯಕ್ಷರು ಆದಂತಹ ನಮ್ಮ ಹಿರಿಯರು ಆದಂತಹ ಅದ್ವಾ ಕದಿಯಾರವಂಡಿ ಅವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತಹ ನಮ್ಮ ಎಲ್ಲ ವಾರ್ಡ್ ಸಮಿತಿಯ ಅಧ್ಯಕ್ಷರುಗಳು, ಬೂತ್ ಸಮಿತಿಯ ಸದಸ್ಯರುಗಳು, ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳನ್ನು ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿಯಾದಂತಹ BK ಅಬ್ದುಲ್ ಜಬ್ಬಾರ್ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಇನ್ನೋರ್ವ ಕಾಂಗ್ರೆಸ್ ಪಕ್ಷದ ನೇತಾರರಾದಂತಹ ಸುರೇಶ್ ರೈ ಗುಂಡ್ಯಾರ್ ಅವರಿದ್ದಾರೆ, ಅವರನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಂದಂತ ಎಲ್ಲ ನಮ್ಮ ಕಾರ್ಯಕರ್ತರನ್ನು ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ನಮ್ಮ ಕಾರ್ಯಕ್ರಮ ದಿವಸ ನಾವು ಚುನಾವಣೆಯ ಪೂರ್ವಭಾವಿಯಾಗಿ ಚುನಾವಣಾ ಕಾರ್ಯತಂತ್ರ ಹೇಗಿರಬೇಕು ಎಂಬ ಕುರಿತು ಕೊನಾಜೆ ಈ ಬೋಳಿಯಾರು ವಲಯ ಕಾಂಗ್ರೆಸ್ಸಿನ ಸಭೆಯನ್ನು ನಾವಿಲ್ಲಿ ಕರೆದಿದ್ದೇವೆ. ಈ ಸಭೆಯ ಅಧ್ಯಕ್ಷರು
ಬೋಳಿಯಾರ್ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಬೋಳಿಯಾರ್ ಅವರೇ, ಹಿರಿಯರು, ನಮ್ಮೆಲ್ಲ ಮಾರ್ಗದರ್ಶಕರು, ಜಿಲ್ಲಾ ಕಾಂಗ್ರೆಸ್ಸಿನ ಸದಸ್ಯರು ಆದಂತಹ ಈ ಬೋಳಿಯಾರಿನ ಉಸ್ತುವಾರಿಗಳು ಆದಂತಹ ಹಿರಿಯರಾದ ಸುದರ್ಶನ್ ಶೆಟ್ಟಿ ಅವರೇ, ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು, ಬೋಳಿಯಾರ್ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಬುಲಾಲ್ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳಿಯಾರ್ ಅವರೇ, ಈಗಾಗಲೇ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡು ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವಂತಹ ಅಶ್ರಫ್ ಕೇಸಿರೋಡ್ರವರೇ, ವೇದಿಕೆಯಲ್ಲಿರುವಂತಹ ಪಕ್ಷದ ಎಲ್ಲ ಗೌರವಾನ್ವಿತ ಬಂಧುಗಳೇ, ಮುಖಂಡರುಗಳೇ ಮತ್ತು ಇಲ್ಲಿ ಸೇರಿರುವಂತಹ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ನಿಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಚುನಾವಣೆ ಘೋಷಣೆಯಾಗಿದೆ. 10ನೇ ತಾರೀಕಿಗೆ ಮೇ 10ಕ್ಕೆ ಚುನಾವಣೆ ನಡೀಲಿಕ್ಕಿದೆ. ನಮ್ಮ ಅಭ್ಯರ್ಥಿ ಈಗಾಗಲೇ ಟಿ ಖಾದರ್ ಅವರು ನಮ್ಮ ಅಭ್ಯರ್ಥಿಯಾಗಿ ಹಾಲಿ ಸದಸ್ಯರು ಘೋಷಣೆಯಾಗಿದ್ದಾರೆ. ಬಹುಶಃ ಟಿ ಖಾದರ್ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಅವರ ಕಾರ್ಯಕ್ಷಮತೆ ಏನು ಎಂಬುದರ ಬಗ್ಗೆ ನಾನು ಇಲ್ಲಿ ನಿಮಗೆ ಮಾತಾಡಬೇಕಾಗಿಲ್ಲ. ನಾನು ಆಗಾಗ ಬೋಳಿಯಾರ್ ಗ್ರಾಮದ ಉಸ್ತುವಾರಿಯಾಗಿ ಇಲ್ಲಿ ಬಂದು ಪ್ರತಿಯೊಂದು ಕಾರ್ಯಚಟುವಟಿಕೆಯಲ್ಲಿ ಕೂಡ ನಿಮ್ಮೊಟ್ಟಿಗೆ ಕೆಲಸ ಮಾಡಿದವ. ಬೋಳಿಯಾರಿನಲ್ಲಿ ಕಾಂಗ್ರೆಸ್ ಬಹಳ ಭದ್ರವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಜಬ್ಬಾರ್ ಬೋಳಿಯಾರ್ ರವರು, ಶುಕೂರ್ ರವರು ಮತ್ತು ಅವರ ತಂಡ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಎಲ್ಲ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಪಕ್ಷಕ್ಕೆ ಎಲ್ಲರಿಗೆ ಗೌರವವನ್ನ ಕೊಟ್ಟುಕೊಂಡು ಪಕ್ಷವನ್ನ ಮುನ್ನಡೆಸುವ ಒಂದು ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ. ಆ ಮೂಲಕ ಎಲ್ಲರ ಪ್ರೀತಿಗೆ ಅವರು ಪಾತ್ರರಾಗಿದ್ದಾರೆ. ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಅಪಪ್ರಚಾರಗಳು ಅದನ್ನ ನಮ್ಮ ಮುಂದೆ ಹೇಳುವಂತ ಒಂದು ಪರಿಪಾಠ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮುಂದೆ ಬರುತ್ತದೆ. ನಾವೆಲ್ಲ ಬಹಳ ಬುದ್ಧಿವಂತರಿದ್ದೇವೆ. ಯಾವುದೇ ರೀತಿಯ ಈ ಒಂದು ಅಪಪ್ರಚಾರಗಳಿಗೆ ನಾವು ಕಿವಿಕೊಡುವವರಲ್ಲ. ಬೋಳಿಯಾರ್ನ ಜನತೆ ಅದೆಲ್ಲ ನಮಗೆ ಗೊತ್ತಿದೆ. ಆದರೂ ಕೂಡ ನಮ್ಮ ಎದುರಾಳಿ ಪಕ್ಷಗಳು ಟಿ ಖಾದರ್ ಅವರ ಬಗ್ಗೆ ವಾಟ್ಸ್ಆಪ್ ನಲ್ಲಾಗಲಿ ಇನ್ನೊಂದು ಸುಳ್ಳು ಪ್ರಚಾರಗಳನ್ನ ಮಾಡುವುದನ್ನ ನೀವೆಲ್ಲ ಗಮನಿಸಿದ್ದೀರಿ. ಬಹುಶಃ ಅದಕ್ಕೆಲ್ಲ ಈಗ ಟಿ ಖಾದರ್ ಅವರು ಇಲ್ಲಿ ಬಂದು ನಿಮ್ಮ ಮುಂದೆ ಮಾತಾಡ್ಲಿಕ್ಕಿದ್ದಾರೆ. ಚುನಾವಣೆಯ ಕಾರ್ಯತಂತ್ರದ ಬಗ್ಗೆ ಅವರು ನಿಮ್ಮೊಡನೆ ಸಮಾಲೋಚನೆಯನ್ನ ಮಾಡ್ಲಿಕ್ಕಿದ್ದಾರೆ. ನನಗೆ ವಿಶ್ವಾಸ ಇದೆ, ಜಬ್ಬರ್ ಅವರೇ, ಎಲ್ಲ ಮನೆಗೂ ಕೂಡ ಗ್ಯಾರಂಟಿ ಕಾರ್ಡ್ ವಿತರಣೆಯಾಗಿದೆಯಲ್ಲ. ಬೋಳಿಯಾರ್ನಲ್ಲಿ 100% ನಾವು ಇದಕ್ಕೆ ಚಾಲನೆ ಕೊಟ್ಟಾಗ ನನಗೆ ವಿಶ್ವಾಸ ಇತ್ತು. ಪ್ರತಿಯೊಂದು ಮನೆಗೂ ಕೂಡ ಗ್ಯಾರಂಟಿ ಕಾರ್ಯಗಳನ್ನು ಹಿಡಿದುಕೊಂಡು ಮನೆಗೆ ನಾವು ಹೋಗಿದ್ದೇವೆ. ಹೋದಾಗ ಎಲ್ಲ ಮನೆಯಲ್ಲಿ ಕೂಡ ಸ್ಪಂದನೆ ಬಹಳ ಚೆನ್ನಾಗಿತ್ತಲ್ಲ, ಒಳ್ಳೆಯ ರೀತಿಯ ಸ್ಪಂದನೆ ಎಲ್ಲ ಮನೆಯಲ್ಲೂ ನಮಗೆ ಸಿಕ್ಕಿದೆ. ನಾವು 3 ಘೋಷಣೆಗಳನ್ನ ಮಾಡಿದ್ದೇವೆ. ಆ 3 ಘೋಷಣೆಗಳನ್ನು ಕೂಡ ಜನ ಸ್ಪಂದಿಸಿದ್ದಾರೆ ಮತ್ತು ಎದುರಾಳಿ ಪಕ್ಷದ ಜನವಿರೋಧಿ ನೀತಿಗೆ ಜನ ಬೇಸತ್ತಿದ್ದಾರೆ. ಇವತ್ತು ನೀವು ಎಲ್ಲ ಸಮೀಕ್ಷೆಗಳನ್ನು ನೋಡಿದಾಗ ಕೂಡ ಕಾಂಗ್ರೆಸ್ಸಿಗೆ ಬಹುಮತ ಬರ್ತದೆ ಎಂಬ ಒಂದು ವಿಶ್ವಾಸ ಮೂಡಿ ಬಂದಿದೆ. ಈ ಒಂದು ಇದರಿಂದ ವಿರೋಧ ಪಕ್ಷ ಮುಖ್ಯವಾಗಿ ಬಿಜೆಪಿ ವಿಚಲಿತರಾಗಿಕೊಂಡು ಈಗ ಜನರ ಮಧ್ಯೆ ವೈಮನಸ್ಯವನ್ನ ಬಿತ್ತುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಬಹಳ ಜಾಗರೂಕತೆಯಾಗಿರಬೇಕಾಗುತ್ತದೆ. ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನ ಗುರಿಯಾಗಿಟ್ಟುಕೊಂಡು ಪ್ರಚೋದನೆ ಮಾಡುವಂತ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ನಾವು ಯಾವುದಕ್ಕೂ ಕೂಡ ಪ್ರಚೋದನೆಗೆ ಒಳಗಾಗದೆ ನಾವು ಒಂದೇ ಒಂದು ನಮ್ಮ ತಂತ್ರ, ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ಬಿಜೆಪಿ ಅವರ ಈ ದುರಾಡಳಿತವನ್ನ ಈ ಕರ್ನಾಟಕ ರಾಜ್ಯದಲ್ಲಿ ಕೊನೆಗೊಳಿಸಬೇಕು. ಅದು ಮುಖಾಂತರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಿಜೆಪಿಯನ್ನ ಅಧಿಕಾರದಿಂದ ಕೆಳಗಿಳಿಸುವಂತ ಒಂದೇ ಒಂದು ಧ್ಯೇಯದೊಂದಿಗೆ ನಾವು ಇಲ್ಲಿ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗೂಡಿಕೊಂಡು ಕೆಲಸ ಮಾಡುವಂತ ಒಂದು ಅವಕಾಶ ನಮಗೆ ಬಂದಿದೆ. ಆ ಗ್ಯಾರಂಟಿ ಕಾರ್ಡ್ ಪ್ರತಿಯೊಂದು ಮನೆಗೆ ಮುಟ್ಟಿದಾಗ ಜನರಿಗೆ ಒಂದು ವಿಶ್ವಾಸ ಈಗ ಬಂದಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಕ್ಕೆ ಈ ಕೆಲಸ ಮಾಡಿಯೇ ಮಾಡುತ್ತದೆ. ನಾವು ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ 169 ಭರವಸೆಗಳನ್ನು ಕೊಟ್ಟು ಅದರಲ್ಲಿ 155 ಭರವಸೆಗಳನ್ನು ಈಡೇರಿಸಿದ್ದಾರೆ. ಅದೇ ರೀತಿಯಲ್ಲಿ ಮುಂದೆ ಕೂಡ ನಾವು ಯಾವುದೇ ಗ್ಯಾರಂಟಿಯನ್ನು ಹೇಳ್ತೇವೆ ಅದನ್ನು ನಾವು ಚಾಚು ತಪ್ಪದೆ ಮಾಡ್ತೇವೆ. ಆದರೆ ಬಿಜೆಪಿ ಅವರು ಯಾವುದೇ ಒಂದು ಕೆಲಸಗಳನ್ನ ಮಾಡುವುದಿಲ್ಲ. ಅವರು ಬರೇ ಜನರ ಮಧ್ಯೆ ಕೋಮು ಭಾವನೆಗಳನ್ನ ಕೆರಳಿಸಿಕೊಂಡು ಜನರ ಮಧ್ಯೆ ಒಡಕನ್ನ ಉಂಟು ಮಾಡಿ ಅದರ ಲಾಭವನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬರ್ತಾರೆ ವಿನಃ ಅಧಿಕಾರಕ್ಕೆ ಬಂದ ಮೇಲೆ ಜನರ ಸ್ಪಂದನೆಗೆ ಅವರು ಕೆಲಸ ಮಾಡುವುದಿಲ್ಲ. ಇದನ್ನೆಲ್ಲ ನಾವು ಮನೆಗೆ ಹೋಗಿ ಹೇಳಿ ಜನರ ಮನ ಪರಿವರ್ತನೆ ಮಾಡುವುದರ ಮೂಲಕ ಬೋಳಿಯಾರ್ ಗ್ರಾಮದಲ್ಲಿ ಈ ಹಿಂದೆ ಎಷ್ಟು ಲೀಡ್ ಬರ್ತಿದ್ದೋ ಅದಕ್ಕಿಂತಲೂ ಡಬಲ್ ಲೀಡ್ ಖಾದರ್ಯಾರಿಗೆ ಬರುವಂತ ಒಂದು ಕೆಲಸ ನಾವು ನೀವು ಎಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡಬೇಕಾಗಿದೆ. ನಮಗೆ ವಿಶ್ವಾಸ ಇದೆ, ಖಾದರ್ ಅವರು ಸುಮಾರು 25,000ಕ್ಕೂ ಮೇಲು ಮುಕ್ಕಿನ ಒಂದು ಅಂತರದಿಂದ ಇಲ್ಲಿ ಗೆಲ್ತಾರೆ. ಆದರೂ ಕೂಡ ಇವತ್ತು ಈಗ ಅಲ್ಲಿ ಅಶ್ರಫ್ ರವರು ಇದ್ದಾರೆ, ಅವರು ಯಾವ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದಾರೆ, ಆ ಪಕ್ಷದ ಏನು ಅದರ ಬಗ್ಗೆ ಅವರೇ ವಿಶದವಾಗಿ ಮಾತಾಡ್ತಾರೆ. ಆದ್ದರಿಂದ ಅಂತ ಯಾವುದೇ ವದಂತಿಗಳಿಗೆ ನಾವು ಕಿವಿಕೊಡಬಾರದು. ನಾವು ಹಿರಿಯರು ಯುವಕರು ಒಟ್ಟಾಗಿ ಕೆಲಸ ಮಾಡಿದಾಗ ನಮಗೆ ಕಾಂಗ್ರೆಸ್ಗೆ ಜಯ ಬಂದೇ ಬರ್ತದೆ. ನನಗೆ ವಿಶ್ವಾಸವಿದೆ, ನೀವೆಲ್ಲ ಒಟ್ಟಿಗೆ
ಒಟ್ಟುಗೂಡಿಕೊಂಡು ಹಿರಿಯರು ಸೇರಿಕೊಂಡು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀರಿ. ಆ ಒಂದು ನಿಟ್ಟಿನಲ್ಲಿ ನಮಗೂ ಎಲ್ಲರಿಗೂ ಶುಭವನ್ನ ಹಾರೈಸಿಕೊಂಡು ಸರ್ವಶಕ್ತನಾದ ದೇವರು ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅದೇ ರೀತಿ ಫ್ರಾನ್ಸಿಸ್ ಡಿಸೋಜರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಗುರುತಿಸುತ್ತಾ ಬಂದಂತ ಎಲ್ಲ ನಾಯಕರನ್ನು ಗುರುತಿಸುತ್ತಾ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಾಗೂ ಬೋಳಿಯಾರ್ ಗ್ರಾಮ ಸಮಿತಿ ವತಿಯಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆಯತಕ್ಕಂಥ ಈ ಸಮಾಲೋಚನಾ ಸಭೆಯಲ್ಲಿ ವೇದಿಕೆ ಮೇಲೆ ಆಸೀನವಾದ ಎಲ್ಲ ಗಣ್ಯರುಗಳೇ, ವಲಯ ಕಾಂಗ್ರೆಸ್ನ ಅಧ್ಯಕ್ಷರೇ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರೇ, ಅದೇ ರೀತಿ ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರೇ, ಗ್ರಾಮ ಪಂಚಾಯತ್ ಸದಸ್ಯರೇ ಸೇರಿದಂತೆ ಎಲ್ಲ ಪ್ರೀತಿಯ ಕಾಂಗ್ರೆಸ್ ಕಾರ್ಯಕರ್ತರೇ, ಇವತ್ತು ಸುದೀರ್ಘವಾಗಿ ಮಾತಾಡಲಿಕ್ಕೆ ಆಗುವುದಿಲ್ಲ. ಯಾಕಂತೇಳಿ ಕೇವಲ 35 ನಿಮಿಷದಲ್ಲಿ ನಮ್ಮೆಲ್ಲ ಕಾರ್ಯಕ್ರಮ ಮುಗಿಬೇಕು ಶಾಸಕರು ಬರುವಾಗ. ಅದರಿಂದ ಸ್ವಲ್ಪ ಸಣ್ಣ ರೀತಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ನಾಡದು ಮೇ 10ನೇ ತಾರೀಕಿಗೆ ಚುನಾವಣೆ ಬಂದಿದೆ, ಘೋಷಣೆ ಆಗಿದೆ. ನಿಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ಅಭ್ಯರ್ಥಿ ಘೋಷಣೆ ಆಗಿ ಒಂದು 15 ದಿವಸ ನಮ್ಮ ಅಭ್ಯರ್ಥಿ ಘೋಷಣೆ ಆಗಿದೆ. ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸುತ್ತಿನ ಚುನಾವಣಾ ಪ್ರಚಾರ ಕಾರ್ಯ ಕೂಡ ಎಲ್ಲ ಗ್ರಾಮಗಳಲ್ಲಿ ಕೂಡ ಆಗಿದೆ. ಈಗ ಎರಡನೇದಾಗಿ ಶಾಸಕರು ಪ್ರತಿ ಗ್ರಾಮಕ್ಕೆ ಬಂದು ಬೆಳಿಗ್ಗೆ ಮತ್ತು ಸಾಯಂಕಾಲ ಎಲ್ಲ ಗ್ರಾಮದಲ್ಲಿ ಕೂಡ ಸಮಾಲೋಚನಾ ಸಭೆಯನ್ನು ಮಾಡುವಂತ 2ನೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ದು 1ನೇ ಕಾರ್ಯಕ್ರಮ ನಿಮಗೆಲ್ಲರಿಗೂ ಗೊತ್ತಿದೆ. ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಬೂತಿನ ಎಲ್ಲ ಸದಸ್ಯರುಗಳು ಬಂದು ನಿಮಗೆಲ್ಲರಿಗೂ ಕೂಡ ಗ್ಯಾರಂಟಿ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಈ ಗ್ಯಾರಂಟಿ ಕಾರ್ಡು ಬಹಳ ಅಗತ್ಯತೆ ಇದೆ. ಯಾಕಂತ ಹೇಳಿದ್ರೆ, ಒಂದೇದಾಗಿ ಗೃಹ ಜ್ಯೋತಿ ಯೋಜನೆ ಅಂತ ಹೇಳಿಕೊಂಡು 200 ಯೂನಿಟ್ ಕರೆಂಟ್ ನಮಗೆ ಯೂನಿಟ್ ಕರೆಂಟ್ ಫ್ರೀ ಆಗಿ ಕೊಡುವಂತ ಘೋಷಣೆ. ಅದೇ ರೀತಿ ಒಂದು ಕಾಡಿನ ಮಹಿಳೆಯರಿಗೆ, ಒಂದು ಮನೆಯ ಗೃಹಿಣಿಯರಿಗೆ 2,000 ರೂಪಾಯಿ ಕೊಡುವಂತ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿಕೊಂಡು 2ನೇ ಯೋಜನೆ. ಅದೇ ರೀತಿ ಎಲ್ಲ BPL ಕುಟುಂಬದಾರರಿಗೆ ಒಬ್ಬರಿಗೆ 10 kg ಅಕ್ಕಿಯನ್ನು ಕೊಡುವಂತ ಕಾರ್ಯಕ್ರಮ. ಇದರೆಲ್ಲವನ್ನು ನಾವು ಮನೆ ಮನೆಗೆ ಹೋಗಿ ಹೇಳುವಾಗ ಎಲ್ಲ ರೀತಿಯ ಒಳ್ಳೆ ರೀತಿಯ ಸ್ಪಂದನೆ ಕೂಡ ನಮಗೆ ಸಿಕ್ಕಿದೆ. ಯಾವ ನಮ್ಮ ಗ್ರಾಮದಲ್ಲಿ ನನ್ನ ವಾರ್ಡಲ್ಲಿ ಹೋಗಿದ್ದೇನೆ. 348 ಮನೆ ಇದೆ. 340 ಮನೆಗಳನ್ನು ನಾನು ಪೂರೈಸಿದ್ದೇನೆ. 8 ಮನೆಯವರಿಗೆ ಅವರಿಗೆ ಓಟ್ ಹಾಕ್ತಾರಂತೆ. ಅವರಿಗೆ ಯಾವುದೇ ಇದು ಬೇಡ, ನಮಗೆ ಸರ್ಕಾರದ ಸವಲತ್ತುಗಳು ಬೇಡ ಅಂತ ಹೇಳಿದ್ದಾರೆ. ಅದರಿಂದ ಬೇಡ ಅಂತ ಹೇಳಿಕೊಂಡೇ ನಾವು ಬರೆದಿದ್ದೇವೆ. ಬಾಕಿ 340 ಮನೆಯವರಿಗೆ ಕೂಡ ನಾವು ಈ ಕಾರ್ಡ್ ತಲುಪಿಸಿ ಇದನ್ನು ನಾನು ವಲಯ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಮುಟ್ಟಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮದ ಎಲ್ಲ ಕಡೆ ಕೂಡ 5 ವಾರ್ಡಲ್ಲಿ ಕೂಡ ಎಲ್ಲ ಮನೆ ಮನೆಗೆ ಹೋಗಿ ಈ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಒಂದು ಹಂತದ ಚುನಾವಣಾ ಪ್ರಚಾರ ಕೆಲಸ ಆಗಿದೆ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಕೂಡ ನಮ್ಮ ಶಾಸಕರು ಅನೇಕ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ. ಆದ್ರಿಂದ ಅವರು ನಮಗೆ ಮತವನ್ನು ಕೇಳಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಆದ್ರೆ ಇನ್ನು ಸ್ವಲ್ಪ ಸಣ್ಣ ಕೆಲಸಗಳೆಲ್ಲ ಬಾಕಿ ಇರಬಹುದು. ಅದನ್ನು ಇನ್ನು 5 ವರ್ಷದ ಅವಧಿಯಲ್ಲಿ ಅವರು ಪೂರೈಸುತ್ತಾರೆ ಎಂಬ ವಿಶ್ವಾಸ ನಮಗಿದೆ. ವಲಯ ಕಾಂಗ್ರೆಸ್ ಬೋಳಿಯಾರು ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಅಭ್ಯರ್ಥಿಗಳು, ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಯುಟಿ ಖಾದರ್ ಅವರೇ, ಮಲಾರ್ ಮೋನಾಕರ್ ಅವರೇ, ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮೊಹಮ್ಮದಾಕರ್ ಅವರೇ, ಸುದರ್ಶನ್ ಶೆಟ್ರೆ ಹಿರಿಯರು, ಅದೇ ರೀತಿ ರಹಮಾನ್ ಕೋಡಿಜಲ್ರವರೇ, ಹಾಗೂ ಇಲ್ಲಿ ಸೇರಿರುವಂತಹ ನನ್ನ ಎಲ್ಲ ಮಿತ್ರರು ಹಾಗೂ ನಮ್ಮ ಮಸೀದಿ ಅಧ್ಯಕ್ಷರು ಶರೀಫಾಕರ್ ಅವರು. ಈಗಾಗಲೇ ರಹಮಾನ್ ಅಕ್ಕ ಮಾತಾಡ್ತಾ ವಿಷಯಗಳನ್ನ ಹೇಳಿದ್ರು. ಚುನಾವಣೆ ಹತ್ರ ಬಂತು, ದಿನಾಂಕ ಘೋಷಣೆ ಆಯ್ತು. ಒಂದು ಕಡೆ ಪ್ರಚಾರ ನಡೀತಾ ಇದ್ರೆ, ಇನ್ನೊಂದು ಕಡೆ ಅಪಪ್ರಚಾರಗಳು ನಡೀತಾ ಇದೆ. ಇಂತಹ ಒಂದು ಕಾಲಘಟ್ಟದಲ್ಲಿ ಚುನಾವಣೆಯನ್ನ ಹೇಗೆ ಎದುರಿಸಬೇಕು ಅನ್ನೋ ಒಂದು ಸಮಾಲೋಚನಾ ಸಭೆಯನ್ನ ಕ್ಷೇತ್ರದಾದ್ಯಂತ ಶಾಸಕರ ನೇತೃತ್ವದಲ್ಲಿ ಅಲ್ಲಲ್ಲಿ ಮಾಡಲಾಗ್ತಾ ಇದೆ. ಅದರ ಭಾಗವಾಗಿ ಇಲ್ಲೂ ಸಹ ಮಾಡಿದೆ. ಚುನಾವಣೆಯಲ್ಲಿ ಬೇರೆ ಪಕ್ಷಗಳ ರೀತಿ ಏನು ಅಜೆಂಡಾಗಳಿಲ್ಲದೆ ನಾವು ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇಲ್ಲ. ಸ್ಪಷ್ಟವಾದಂತಹ ಗ್ಯಾರಂಟಿ ಕಾರ್ಡ್ ನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಸಹಿ ಹಾಕಿ ಕೊಟ್ಟಂತಹ ಒಂದು ಸ್ಪಷ್ಟವಾದ ಸಂದೇಶವನ್ನ ನಾವು ಈಗಾಗಲೇ ಇಲ್ಲಿನ ಮತದಾರರಿಗೆ ತಲುಪಿಸಿದ್ದೇವೆ. ಏನು 200 ಯೂನಿಟ್ ವಿದ್ಯುತ್ ಇರಬಹುದು, 10 kg ಪ್ರತಿ ವ್ಯಕ್ತಿಗೆ ಉಚಿತ ಅಕ್ಕಿ ಇರಬಹುದು, 2,000 ರೂಪಾಯಿ ಗೃಹಿಣಿಯರಿಗೆ ಕೊಡುವಂತೆ ಇರಬಹುದು, ಅದೇ ರೀತಿ ನಿರುದ್ಯೋಗ ಭತ್ಯೆ ಇರಬಹುದು. ಇಂತಹ ಒಂದು ಅತ್ಯದ್ಭುತ ಯೋಜನೆಯನ್ನ ಇವತ್ತು ಜನರಿಗೆ ತಲುಪಿಸುವಂತ ಕೆಲಸವನ್ನ ಎಲ್ಲಾ ಗ್ರಾಮದಲ್ಲೂ ಬೂತ್ ಮಟ್ಟದಲ್ಲಿ ನಮ್ಮ ಮುಖಂಡರುಗಳು ಮಾಡಿ ಮುಗಿಸಿದ್ದಾರೆ. ಬಹುತೇಕ ಬೋಳಿಯಾರ್ ಗ್ರಾಮದಲ್ಲೂ ಅದು ಮುಗಿದಿದೆ ಅಂತ ಭಾವಿಸ್ತೇನೆ. ಯಾಕಂದ್ರೆ ಚುನಾವಣೆ ಘೋಷಣೆಯಾಗಿ ಇನ್ನು ನಾವು ರಣರಂಗಕ್ಕೆ ಇಳಿದಾಗಿದೆ, ಈ ಚುನಾವಣಾ ಕಣಕ್ಕೆ ಇಳಿದಾಗಿದೆ. ಇನ್ನು ಯಾವುದೇ ಲೇಟ್ ಮಾಡುವಂತದ್ದಿಲ್ಲ. ಪ್ರತಿಯೊಂದು ಬೂತ್ ನಲ್ಲಿರುವಂತಹ ಕಾರ್ಯಕರ್ತರು
ಬೂತ್ ನಲ್ಲಿರುವಂತಹ ನಾಯಕರು ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಸಂಘಟಿಸಿ ಅಲ್ಲಿ ಲೀಡ್ ತಂದು ಕೊಟ್ಟಾಗ್ಲೇ ಫಲಿತಾಂಶ ನಮಗೆ ಅತ್ಯುನ್ನತವಾಗಿ ಬರ್ಲಿಕ್ಕೆ ಸಾಧ್ಯ. ಮೇರಾ ಬೂತ್ ಸಬ್ಸೆ ಮಜಬೂತ್, ನನ್ನ ಬೂತ್ ಎಲ್ಲದಕ್ಕಿಂತಲೂ ಮಜಬೂತ್. ಈ ರೀತಿಯ ಒಂದು ಟೀಮ್ ಅನ್ನ ಇಟ್ಕೊಂಡೇ ಕೆಲಸ ಮಾಡಬೇಕಾಗ್ತದೆ. ಟೋಟಲ್ ಮಾಸ್ ಆಗಿ ನಾವು ಬೋಲಿಯಾರ್ನಲ್ಲಿ ಲೀಡ್ ತಂದು ಕೊಡ್ತೇವೆ ಅನ್ನೋದು ದೊಡ್ಡ ವಿಷಯ ಅಲ್ಲ. ನನ್ನ ಬೂತ್ ನಲ್ಲಿ ನಾನು ಲೀಡ್ ತಂದು ಕೊಡ್ತೇನೆ ಅಂದ್ರೆ ಪ್ರಮುಖ ಗುರಿಯಾಗಿರ್ಬೇಕು. ಆ ಬೂತ್ ಉಸ್ತುವಾರಿಗಳು ಏನು BLO ಅವರು ಇದ್ದೀರಿ, ಇವರು ಒಬ್ಬೊಬ್ರು ನೀವು ಜವಾಬ್ದಾರಿಯನ್ನ ವಹಿಸಿಕೊಂಡು ನನ್ನ ಬೂತ್ ಅನ್ನ ನಾನು ಇಷ್ಟು ಲೀಡ್ ಅನ್ನ ನಾನು ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕೊಡ್ತೇನೆ ಅನ್ನೋ ಒಂದು ಗುರಿಯನ್ನ ನೀವು ನಿಗದಿ ಮಾಡಿಕೊಂಡ್ರೆ ನಿಮ್ಮಲ್ಲಿ ಲೆಕ್ಕ ಇರಬೇಕು. ಈ ಬೂತ್ ನಲ್ಲಿ ಇಷ್ಟು ಓಟ್ಗಳಿದೆ, ಈ ಇಷ್ಟು ಓಟ್ ನಲ್ಲಿ ನಾನು ಇಷ್ಟು ಓಟ್ ಅನ್ನ ಚಲಾವಣೆ ಮಾಡ್ತೇನೆ, ಇಷ್ಟು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ನಾನು ತಂದು ಕೊಡ್ತೇನೆ ಅನ್ನೋ ಗುರಿ ಮತ್ತು ಸ್ಪಷ್ಟತೆಯನ್ನ ನೀವು ಚುನಾವಣೆಯ ಮುಂಚೆನೆ ನೀವು ಒಂದು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಳ್ಬೇಕು. ಆ ಗುರಿಯನ್ನ ತಲುಪುವಂತ ಪ್ರಯತ್ನ ಮಾಡಬೇಕು. ಆಗಾದಾಗ ಮಾತ್ರ ನಿರೀಕ್ಷಿತ ಫಲಿತಾಂಶವನ್ನ ಪಡೆಯಲಿಕ್ಕೆ ಸಾಧ್ಯ. ಸುಮ್ಮನೆ ನಾವು ಅಂದಾಜಾಗಿ ಬೋಳಿಯಾರ್ನಲ್ಲಿ ಒಂದು ಮತವನ್ನ ತಂದುಕೊಡ್ತೇವೆ ಅನ್ನೋದಲ್ಲ. ಇಂತಹ ಒಂದು ಗುರಿಯನ್ನ ಇಟ್ಕೊಂಡು ಕೆಲಸ ಮಾಡಬೇಕು. ಅದೇ ರೀತಿ ಜವಾಬ್ದಾರಿಯನ್ನ ಸಾಮೂಹಿಕವಾಗಿ ತೀರ್ಮಾನವನ್ನ ನೀವು ತೆಗೆದುಕೊಂಡ್ರೆ ವೈಯಕ್ತಿಕವಾಗಿ ಜವಾಬ್ದಾರಿಗಳನ್ನ ತೆಗೆದುಕೊಳ್ಬೇಕು. ಸಾಮೂಹಿಕವಾಗಿ ತೀರ್ಮಾನವನ್ನ ತೆಗೆದುಕೊಂಡಿರ್ತೀರಿ, ಗ್ಯಾರಂಟಿ ಕಾರ್ಡ್ ಕೊಡುವಂತದ್ದು, ಇಲ್ಲ ಬೇರೆ ಒಂದು ಮತದಾನ ಪತ್ರ ಕೊಡುವಂತದ್ದು. ಜವಾಬ್ದಾರಿಯನ್ನ ವೈಯಕ್ತಿಕವಾಗಿ ಅಲ್ಲಿ ಅವ್ರು ಬರ್ಲಿಲ್ಲ, ಇವ್ರು ಬರ್ಲಿಲ್ಲ, ಅವ್ರು ಬರ್ಲಿಲ್ಲ ಅಂತ ನೀವು ಕಾಯ್ತಾ ಕೂತ್ರೆ ಕೆಲಸಗಳಾಗೋದಿಲ್ಲ. ಯಾರಿದ್ದಾರೆ ಈಗ? ಶರೀಫ್ ಅಕ್ಕ ಇದ್ದಾರೆ, ಅವ್ರು ಒಬ್ಬರೇ ಹೊರಟ್ರು. ರೈಮನ್ ಅಕ್ಕ ಇದ್ದಾರೆ, ಇಲ್ಲ ಮೊಹಮ್ಮದ್ ಅಕ್ಕ ಇದ್ದಾರೆ, ಯಾರಿದ್ದಾರೆ? ಇಲ್ಲ ಶೆಟ್ರು ನಮ್ಮ ಇವರಿದ್ದಾರೆ, ಅವ್ರು ಒಬ್ಬರೇ ಹೊರಟ್ರು, ಆ ಕೆಲಸವನ್ನ ಮುಗಿಸಿದ್ರು. ಈ ರೀತಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಈ ಚುನಾವಣೆಯಲ್ಲಿ ನಾವು ಫಲಿತಾಂಶವನ್ನ ಅತ್ಯುತ್ತಮವಾಗಿ ತರಬಹುದು. ವಿರೋಧಿಗಳ ಅಪಪ್ರಚಾರ ಇದ್ದದ್ದೇ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಬೇರೆ ಪಕ್ಷದಲ್ಲಿ ಕೆಲಸ ಮಾಡಿ ಬಂದವರೆ, ಅಪಪ್ರಚಾರದಲ್ಲಿ ಎಷ್ಟು ಸತ್ಯಾಂಶಗಳಿದೆ ಅನ್ನೋದನ್ನು ನಾವು ಮನಗಂಡಿದ್ದೇವೆ. ಅಪಪ್ರಚಾರ ಮಾಡಬೇಕಾದ್ರೆ ಅದನ್ನೆಲ್ಲ ದೊಡ್ಡದಾಗಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಅದಕ್ಕೂ ಉತ್ತರವನ್ನ ಕೊಡುವಂತ ವ್ಯವಸ್ಥೆಗಳನ್ನು ಮಾಡ್ತೇವೆ. ಪ್ರತಿ ಬೂತ್ ಮಟ್ಟದಲ್ಲಿ ಏನೇನು ಕೆಲಸಗಳು ನಡೀತದೆ ಅದನ್ನ ರಿಪೋರ್ಟ್ ತೆಗೆಯುವಂತ ಕೆಲಸಗಳು ನಡೀತದೆ. ಸುಮ್ಮನೆ ಅಲ್ಲಿ ಕೆಲಸಗಳು ಆಗುವಂತದ್ದಲ್ಲ, ಅದನ್ನ ವರದಿಯನ್ನು ಸಹ ತರಿಸುವಂತ ಕೆಲಸಗಳನ್ನ ಒಂದು ವಾರ್ ರೂಮ್ ಸಿಸ್ಟಮ್ ನಲ್ಲಿ ಮಾಡಿಕೊಂಡು ಪ್ರತಿಯೊಂದನ್ನು ಡಾಟಾವನ್ನ ಸಂಗ್ರಹಿಸಿ ಅತ್ಯುತ್ತಮವಾಗಿ ಚುನಾವಣೆಯನ್ನ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತೇವೆ. ಆ ಮೂಲಕ ಪಕ್ಷವು ನಿರಂತರವಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಚುನಾವಣೆಯಲ್ಲೂ ಗೆಲ್ಲಬೇಕು. ಮುಂಬರುವ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಈ ಚುನಾವಣೆಯಲ್ಲೂ ಸಹ ಪಕ್ಷ ಅತ್ಯುತ್ತಮ ಸಾಧನೆ ಮಾಡಬೇಕು. ಜೊತೆಗೆ ಯಾರೆಲ್ಲ ಇವತ್ತು ಒಂದು ತಪ್ಪು ಸಂದೇಶದಿಂದ ದಾರಿ ತಪ್ತಾ ಇದ್ದಾರೋ ಇವರನ್ನ ಮರಳಿ ದಾರಿಗೆ ತರಬೇಕು. ಯಾಕಂದ್ರೆ ಸೌಹಾರ್ದತೆ ಇದ್ರೆ ಮಾತ್ರ ಇಲ್ಲಿ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಇದ್ರೆ ಮಾತ್ರ ಒಂದು ಸುಸ್ಥಿರ ಸಮಾಜ ನೆಲೆಸಲಿಕ್ಕೆ ಸಾಧ್ಯ. ಮಕ್ಕಳೆಲ್ಲ ಇದ್ದಾರೆ ಚಿಕ್ಕವರು, ಇವರು ದೊಡ್ಡವರಾಗಿ ನೆಮ್ಮದಿಯ ಬದುಕು ಬಾಳಬೇಕು ಅಂದ್ರೆ ಒಂದು ಶಾಂತಿ ಸೌಹಾರ್ದತೆ ಬೇಕೇ ಬೇಕು. ಇಂತಹ ಕಾಲಘಟ್ಟದಲ್ಲಿ ಕೇವಲ ಧಾರ್ಮಿಕ ಸಂಘರ್ಷವನ್ನು ಮುಂದಿಟ್ಕೊಂಡು ಅವರಿಗೆ ಇವರು ಉಪಕಾರ ಮಾಡೋದು, ಇವರಿಗೆ ಅವರು ಉಪಕಾರ ಮಾಡುವಂತ ರಾಜಕಾರಣದಿಂದ ದೂರ ಇರಬೇಕು. ಇವತ್ತು ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳನ್ನ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಹಲವು ಕಡೆ ನೋಡಿದ್ದೇನೆ. ಇವತ್ತಿನ ಒಂದು ಕೆಲಸ ಟ್ರೆಂಡ್ ಅವ್ರದ್ದು ಏನಂದ್ರೆ, ಯಾರ್ದೋ ಒಂದು ಕಾರ್ಯಕರ್ತನ ಕರೆಯೋದು, ಅವನಿಗೆ ಒಂದ್ ಸ್ವಲ್ಪ ಇವನ ವಿರುದ್ಧ ಎತ್ತು ಕಟ್ಟುವಂತದ್ದು, ಇನ್ನೊಬ್ಬನ ಕರೆಯೋದು, ಗ್ರಾಮದಲ್ಲಿ ಪಕ್ಷದ ಕಾರ್ಯಕರ್ತರ ನಡುವೆ ಒಡಕು ಮೂಡಿಸುವಂತದ್ದು. ಇದನ್ನೆಲ್ಲ ನಾವು ಅತ್ಯಂತ ಎಚ್ಚರಿಕೆಯಿಂದ ವಹಿಸಿಕೊಳ್ಬೇಕಾಗುತ್ತೆ. ಸ್ವಲ್ಪ ನಾವು ವಿಶಾಲ ಮನಸ್ಕರಾಗಿ ಕೆಲಸ ಮಾಡಬೇಕು. ಚುನಾವಣಾ ಸಂದರ್ಭದಲ್ಲಿ ವಿಶಾಲ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕು. ಒಂದು ಉದಾಹರಣೆಯನ್ನು ಹೇಳ್ತೇನೆ. ಯಾವ ರೀತಿ ಸಂಕುಚಿತ ಮನಸ್ಥಿತಿಗೆ ಯಾವ ರೀತಿಯ ಚಿಂತನೆಗಳು ಬರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಒಂದು ಹಕ್ಕಿ ಇದೆಯಲ್ಲ, ಒಂದು ಪಕ್ಷಿ, ಒಂದು ಗಿಳಿ, ಅದು ಹಾರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆಯಿಂದ ಒಂದು ಕಾರ್ ಬಂತ. ಕಾರ್ ಬಂದು ಹಕ್ಕಿಗೆ ಗುದ್ದಿದ ತಕ್ಷಣ ಹಕ್ಕಿ ಪ್ರಜ್ಞೆ ತಪ್ಪಿ ಬಿದ್ದ ಹಕ್ಕಿಯನ್ನ ಕಾರ್ನ ಮಾಲೀಕ ತಗೊಂಡೋಗಿ ಏನ್ ಮಾಡ್ತಾನೆ, ಒಂದು ಗೂಡಲ್ಲಿಟ್ಟು ಸ್ವಲ್ಪ ನೀರು ಕೊಟ್ಟು ಸ್ವಲ್ಪ ಅದಕ್ಕೆ ಒಂದು ದವಸ ಧಾನ್ಯಗಳನ್ನ ಹಾಕಿಡ್ತಾನೆ. ಹಕ್ಕಿಗೆ ಎಚ್ಚರ ಬರುತ್ತೆ. ಆ ಹಕ್ಕಿಗೆ ಎಚ್ಚರ ಬಂದಾಗ ಅದೇನ್ ತಿಳ್ಕೊಳ್ಳುತ್ತೆ, ಪಂಜರದ ಒಳಗಿದೆ. ಅದು ಥಿಂಕ್ ಮಾಡುತ್ತಂತೆ, ಅಪಘಾತದ ರಭಸಕ್ಕೆ ಕಾರ್ನಲ್ಲಿದ್ದವರೆಲ್ಲ ಸತ್ತೋಗಿದ್ದಾರೆ, ನನ್ನನ್ನು ಕರ್ಕೊಂಡ್ಬಂದು ಜೈಲಿಗೆ ಇಟ್ಟಿದ್ದಾರೆ. ನಿಜವಾಗ್ಲೂ ಆಗಿರುವ ಘಟನೆ ಬೇರೆನೆ. ಈ ರೀತಿ ಯಾರೋ ಏನೋ ಅಂದ್ರು ಅಂತ ಹೇಳ್ಕೊಂಡು ನಾವು ನಮ್ಮಷ್ಟಕ್ಕೆ ನಾವು ಥಿಂಕ್ ಮಾಡ್ಕೊಂಡ್ರೆ ಅದು ಬೇರೆನೆ ಅರ್ಥ ಮಾಡುತ್ತೆ. ನಮ್ಮಲ್ಲೇ ಒಡಕು ಬರುವಂತಹ ಒಂದು ಸ್ಥಿತಿಯನ್ನು ಸಹ ವಿರೋಧ ಪಕ್ಷಗಳು ವ್ಯವಸ್ಥಿತವಾಗಿ ಹಲವು ಗ್ರಾಮಗಳಲ್ಲಿ ಮಾಡಿ ಆ ಮೂಲಕ ಕಾರ್ಯಕರ್ತರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಚುನಾವಣೆಯನ್ನ ಅತ್ಯಂತ ಶಾಂತಿಯಿಂದ, ಸೌಮ್ಯತೆಯಿಂದ ಮತ್ತು ಒಂದು ನಿರ್ದಿಷ್ಟ ಗುರಿಯೊಂದಿಗೆ ಎದುರಿಸಿ, ಈಗ ಶಾಸಕರ ನೇತೃತ್ವದಲ್ಲಿ ನಾವು ನಮ್ಮ ಅಭ್ಯರ್ಥಿ ಘೋಷಣೆ ಆಗಿದೆ, ಚುನಾವಣೆಯನ್ನು ಎದುರಿಸುವಲ್ಲಿದೆ. ಇಂತಹ ಒಂದು ಸಂದರ್ಭದಲ್ಲಿ ಈಗ ಮಾತಾಡ್ತಾರೆ ಶಾಸಕರು, ನಾವೆಲ್ಲರೂ ಒಟ್ಟಾಗಿ ಚುನಾವಣೆಯನ್ನ ಎದುರಿಸೋಣ. ಆ ಮೂಲಕ ಏನು ಇವತ್ತಿನ ಏನೆಲ್ಲ ವಿವಾದಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿದೆ. ಮೊನ್ನೆ ಒಂದು ಗೋವನ್ನ ಸಾಗಿಸ್ತಾ ಇರುವಂತ ವ್ಯಕ್ತಿಯ ಹತ್ಯೆ ಆಯ್ತು. ಹತ್ಯೆಯನ್ನ ಖಂಡಿಸಬೇಕಾದಂತದ್ದೇ. ಬಿಜೆಪಿ ಸರ್ಕಾರದಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ. ಈ ಸರ್ಕಾರದಲ್ಲಿ ಹತ್ಯೆಗಳು ನಿರಾಂತಕವಾಗಿ ನಡೀತಾ ಇದೆ. ಪ್ರವೀಣ್ ನೆಟ್ಟಾರ್ದು ಇರ್ಬೋದು, ಜಲೀಲ್ ಕೃಷ್ಣಾಪುರದ ಇರ್ಬೋದು, ಮಸೂದ್ ಇರ್ಬೋದು, ಇನ್ನು ನಿನ್ನೆ ನಡೆದಂತ ಇಗ್ರೀಸ್ ಇರ್ಬೋದು, ಎಲ್ಲಾ ಹತ್ಯೆಗಳನ್ನ ಖಂಡಿಸಲೇಬೇಕು. ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡುವಂತ ಏನು ಪಕ್ಷ ಇದೆ, SDP ನಮ್ಮ ಮಿತ್ರರು, ಅವ್ರು ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಲ್ಲಿ ಇಗ್ನಿಸ್ ಹತ್ಯೆ ಆಯ್ತು,
ಈ ಸಮುದಾಯಕ್ಕೆ ರಕ್ಷಣೆ ಇಲ್ಲ, ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಅರೆ ಸರ್ಕಾರ ಬಿಜೆಪಿ ಇದೆ, ಅಲ್ಲಿ ಪ್ರಶ್ನೆ ಮಾಡಿ. ನೀವು ಪ್ರಶ್ನೆಯನ್ನ ಕಾಂಗ್ರೆಸ್ನವ್ರ ಹತ್ರ ಯಾಕೆ ಕೇಳ್ತೀರಿ? ಇದು ಸ್ಪಷ್ಟವಾಗಿ ಜನರನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ. ಇಂತಹ ಗೊಂದಲಗಳನ್ನ ಉಂಟು ಮಾಡುವ ಮೂಲಕ ಹಿಜಾಬ್ನ ವಿಷಯದಲ್ಲೇ ಗೊಂದಲಗಳನ್ನ ಉಂಟು ಮಾಡುವಂತದ್ದು. ಅಲ್ಲಿ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಅಲ್ಲಿ ಶಾಸಕರು ಸ್ಪಷ್ಟವಾಗಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಆ ಒಂದು ಗೌಸಿಯಾ ಅಂತ ಕಾಣ್ತದೆ ವಿದ್ಯಾರ್ಥಿನಿ, ಆಕೆ ಒಂದು ಸಂಘಟನೆಯ ಸದಸ್ಯ, ಆಕೆಗೆ ವಿವಾದ ಮಾಡಬೇಕು ಅನ್ನೋ ಒಂದು ವಿಷಯದಲ್ಲಿ ಆಕೆಯನ್ನು ಮಾತಾಡಿದ್ದಾರೆ. ಅಲ್ಲಿ ಕೋರ್ಟಿಗೆ ಹೋಗುವಂತ ವಿಷಯವನ್ನ ಪ್ರಶ್ನೆ ಮಾಡಿದಾಗ, ಇಲ್ಲ ನನಗೆ ನ್ಯಾಯಾಲಯದಲ್ಲಿ ನಂಬಿಕೆ ಹೇಳ್ತಿದ್ದಾಗ ಒಂದು ಈ ದೇಶದ ಸಂವಿಧಾನದ ಬಗ್ಗೆ, ಈ ದೇಶದ ನ್ಯಾಯಾಲಯದ ಬಗ್ಗೆ ಒಂದು ವಿಶ್ವಾಸವನ್ನು ಇಟ್ಕೊಳ್ಬೇಕು, ಸಂವಿಧಾನದ ಪ್ರಕಾರ ಈ ದೇಶ ನಡಿಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟರೆ ಹೊರತು ಅಲ್ಲಿ ಏನು ಬೇರೆ ಮಾತಾಡ್ಲಿಲ್ಲ. ನಿಜವಾಗ್ಲೂ ಅದು ಅದೇ ರೀತಿ. ಯಾವುದು ಈ ಕಾಪುವಿನಲ್ಲಿ ಒಂದು ಚಿಕ್ಕ ಒಂದು ಇಶ್ಯೂ ಇತ್ತು, ಅದನ್ನ ಅಲ್ಲೇ ಮುಗಿಸೋದನ್ನ ದೊಡ್ಡದು ಮಾಡಿದ್ರು, ಮಂಗಳೂರಿಗೆ ತಂದು ಮತ್ತೆ ಆ ವಿಷಯವನ್ನ ಸಿಂಡಿಕೇಟ್ ಸದಸ್ಯರು ಬಿಜೆಪಿಯಿಂದ ಆಯ್ಕೆ ಆಗಿರುವಂತವ್ರು, ಯಾರು ಕಾಂಗ್ರೆಸ್ನಿಂದ ಹೋದಂತ ಸಿಂಡಿಕೇಟ್ ಸದಸ್ಯರು ಇಲ್ಲ. ಅವರು ಮಾಡಿದ ತೀರ್ಮಾನವನ್ನು ಅಲ್ಲಿನ ಪ್ರಾಂಶುಪಾಲರು, ಗೌರ್ಮೆಂಟ್ ಕಾಲೇಜ್ನ ಮಂಗಳೂರಿನ ಪ್ರಾಂಶುಪಾಲರು ಇಂಪ್ಲಿಮೆಂಟ್ ಮಾಡ್ತಾರೆ. ಅದನ್ನ ಪ್ರಶ್ನೆ ಮಾಡಿದಾಗ ಶಾಸಕರು ಅದನ್ನ ಮೋಸ್ಟ್ಲಿ ಶಾಹುಲ್ ಹಮೀದ್ ಅವರು ಇರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರು, ಅವ್ರ ಜೊತೆ ಕಳಿಸ್ತಾರೆ. ಶಾಹುಲ್ ಹಮೀದ್ ಅವರು ಹೋಗ್ತಾರೆ ಜಿಲ್ಲಾಧಿಕಾರಿಗಳ ಬಳಿಗೆ, ಮಾತಾಡ್ತಾರೆ. ಅಲ್ಲಿ ಜಿಲ್ಲಾಧಿಕಾರಿಗಳು ಕೈ ಚೆಲ್ತಾರೆ. ಯಾಕಂದ್ರೆ ಸಿಂಡಿಕೇಟ್ ತೀರ್ಮಾನ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರಿಗಿಂತ ಉನ್ನತ ಹುದ್ದೆಯಲ್ಲಿರುವಂತವ್ರು ವಿವಿ ಕುಲಪತಿಗಳು, ಜಿಲ್ಲಾ ಸಿಂಡಿಕೇಟ್ ಸದಸ್ಯರುಗಳು, ಇವರೆಲ್ಲ ಮಾಡಿದ ತೀರ್ಮಾನವನ್ನು ಜಿಲ್ಲಾಧಿಕಾರಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತಿರುವಂತದ್ದು ದಾರಿ ಒಂದೇ, ನ್ಯಾಯಾಲಯ. ನ್ಯಾಯಾಲಯಕ್ಕೆ ಹೋಗೋದನ್ನು ತಿರಸ್ಕರಿಸಿ ಹೋರಾಟ ಮಾಡಿಕೊಂಡು ಆ ರೀತಿ ಸುಮ್ಮನೆ ಫೇಸ್ಬುಕ್ ನಲ್ಲಿ, ವಾಟ್ಸ್ಆಪ್ ನಲ್ಲಿ ಪ್ರಚಾರ ಪಡಿತಿದ್ದಂತ ಸಂದರ್ಭದಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಕೊಟ್ಟ ಉತ್ತರವನ್ನೇ ಪಾಕಿಸ್ತಾನಕ್ಕೆ ಹೋಗಿ ಅಂದ್ರು, ಸೌದಿಗೆ ಹೋಗಿ ಅಂದ್ರು. ಎಲ್ಲೂ ಹಿಜಾಬ್ ಹಾಕಿದವರಿಗೆ ಸೌದಿಗೆ, ಪಾಕಿಸ್ತಾನಕ್ಕೆ ಹೋಗ್ಲಿ ಅಂತ ಹೇಳಲೇ ಇಲ್ಲ. ಈ ದೇಶದ ಸಂವಿಧಾನವನ್ನ, ಈ ದೇಶದ ನೆಮ್ಮದಿಯನ್ನ, ಇಲ್ಲಿನ ಭ್ರಾತೃತ್ವವನ್ನ, ಇಲ್ಲಿನ ಸ್ವಾತಂತ್ರ್ಯವನ್ನ ನೀವು ನೋಡ್ಬೇಕು ಅಂತಿದ್ರೆ ನೀವು ವಿದೇಶಕ್ಕೆ ಹೋಗಿ ನೋಡಿ ಅಂತ ಬಹುಶಃ ಸೌದಿಗೆ ಹೋದವರಿಗೆ ಗೊತ್ತಿರ್ತದೆ. ಇಲ್ಲಿರುವಷ್ಟು ಸ್ವಾತಂತ್ರ್ಯ ಅಲ್ಲಿನ ಕಪಿಲ್ ಅಂಡರ್ ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇರೋದಿಲ್ಲ. ಅಲ್ಲಿ ನಾವು ಹೋಗಿ ಫಸ್ಟ್ ಕೊಡುವಂತದ್ದೇ ಪಾಸ್ಪೋರ್ಟ್. ಅಲ್ಲಿಗೆ ಗುಲಾಮ್ಗಿರಿ ಸ್ಟಾರ್ಟ್ ನಮ್ದು ಸೌದಿಗೆ ಹೋದಾಗ. ಫಸ್ಟ್ ಹೋದಾಗ್ಲೇ ಪಾಸ್ಪೋರ್ಟ್ ಕಪಿಲಿಗೆ, ಇಲ್ಲ ಮ್ಯಾನ್ ಕಂಪನಿಯ HR ಗೆ. ಈ ರೀತಿಯ ಒಂದು ಸ್ವಾತಂತ್ರ್ಯ ಎಲ್ಲಿದೆ ಅಂತ ನೋಡಿದ್ರೆ ನಿಜವಾಗ್ಲೂ ನಾನು ಹೋಗಿದ್ದೇನೆ ಸೌದಿಗೆ. ಆಗ ನಾನು ಯೋಚನೆ ಮಾಡ್ತಾ ಇದ್ದೆ, ನನಗೊಂದು ಚಿಕ್ಕದ್ರಲ್ಲಿತ್ತು, ಈ ಸ್ವಾತಂತ್ರ್ಯಕ್ಕಾಗಿ ಯಾಕೆ ಹೋರಾಡಿದ್ರು ಇಷ್ಟೆಲ್ಲ, ಯಾಕೆ ಗಲ್ಲಿಗೆ ಹೋದ್ರು ಅಂತ. ಅಲ್ಲಿ ಸೌದಿಗೆ ಹೋದಾಗ ಅಲ್ಲಿನ ಗುಲಾಮಗಿರಿಯ ಜೀವನವನ್ನ ಕಂಡಾಗ ನಾನು ಭಾವಿಸಿದೆ, ನಿಜವಾಗ್ಲೂ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದು ನಿಜವೇ. ಪ್ರಾಣ ಅಲ್ಲ, ಅದಕ್ಕಿಂತ ಹೆಚ್ಚಿದ್ರು ಕೊಡ್ಬೋದಾಗಿತ್ತು. ಆ ಸ್ವಾತಂತ್ರ್ಯದ ಅನುಭವ ಆಗಬೇಕಂದ್ರೆ ವಿದೇಶಕ್ಕೆ ಹೋಗ್ಲೇಬೇಕು. ಈ ಮಾತನ್ನ ದಿಕ್ತಪ್ಪಿಸುವಂತದ್ದು. ಒಂದು ಚಿಕ್ಕ ಉದಾಹರಣೆ ಕೊಟ್ಟು ಮುಗಿಸ್ತೇನೆ. ನಮ್ಮ ಹಲವಾರು ಮಕ್ಕಳನ್ನ ಸಾಕದಂತವ್ರು AP ಉಸ್ತಾದ್ರವರು ಒಂದು ಮಾಧ್ಯಮಕ್ಕೆ ಒಂದು ಸಂದರ್ಶನ ಕೊಟ್ಟಾಗ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ಗಂಡು ಮತ್ತು ಹೆಣ್ಣಿನ ಬಗ್ಗೆ ಹೇಳ್ತಾರೆ, ಹೆಣ್ಣು ಮತ್ತು ಗಂಡು ಸಮಾಜದಲ್ಲಿ ಒಂದೇ ಅಲ್ಲ, ಜನ್ಮ ಕೊಡೋದಿಕ್ಕೆ ಮಹಿಳೆಗೆ ಮಾತ್ರ ಸಾಧ್ಯ ಇರುವಂತದ್ದು, ಆಕೆ ಶ್ರೇಷ್ಠಳು ಅನ್ನೋ ರೀತಿಯಲ್ಲಿ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ. ಪತ್ರಿಕೆಯಲ್ಲಿ ತಿರುಗಿಸಿ ಬರೀತಾರೆ, ಹೆಣ್ಣು ಮಗು ಹೆರೋದಕ್ಕೆ ಮಾತ್ರ ಲಾಯಕ್ಕು ಅನ್ನೋ ರೀತಿಯಲ್ಲಿ AP ಉಸ್ತಾದ್ ಹೇಳಿದ್ರು ಅಂತ. ನಿಜವಾಗ್ಲೂ ಅದು ಸುಳ್ಳು. ದಿಕ್ಕು ತಪ್ಪಿಸುವಂತ ಕೆಲಸಗಳು ನೋಡಿ. ಅವ್ರು ಹೇಳಿದ್ದು ಬೇರೆನೆ. ಗಂಡು ಮತ್ತು ಹೆಣ್ಣು ಸಮಾನರಲ್ಲ, ಹೆಣ್ಣು ಜೀವ ಕೊಡ್ಲಿಕ್ಕೆ, ಒಂದು ಜನ್ಮ ಕೊಡ್ಲಿಕ್ಕೆ ಹೆಣ್ಣಿಗೆ ಮಾತ್ರ ಸಾಧ್ಯ ಅಂತ. ಅಲ್ಲಿ ಹೆಣ್ಣು ಜನ್ಮ ಕೊಡ್ಲಿಕ್ಕೆ ಮಾತ್ರ ಲಾಯಕ್ಕಿರುವಂತವಳು, ಮಗು ಹೆರ್ಲಿಕ್ಕೆ ಮಾತ್ರ ಲಾಯಕ್ಕಿರುವಳು ಅಂತ ಹೇಳಿಕೆ ಕೊಟ್ಟರು ಅಂತ ಹೇಳಿ ದಿಕ್ಕು ತಪ್ಪಿಸ್ತಾರೆ. ಈ ರೀತಿ ದಿಕ್ಕು ತಪ್ಪಿಸುವವರ ಬಗ್ಗೆ ಜಾಗೃತಿ ವಹಿಸಬೇಕಾಗಿದೆ. ಯಾಕಂದ್ರೆ ಗೊಂದಲ ನಿರ್ಮಾಣ ಮಾಡುವಂತವರಿದ್ದಲ್ಲ, ಇವರು ಸಮಾಜದಲ್ಲಿ ಅತ್ಯಂತ ಅಪಾಯಕಾರಿಗಳು. ಫಿತ್ನಾನೆ ದೀನುಲ್ ಇಸ್ಲಾಂ ಸಹ ಹೇಳಿದ್ದು ಅದನ್ನೇ, ಇದರ ಬಗ್ಗೆ ಜಾಗೃತಿ ವಹಿಸಿ ಅಂತ. ಯಾಕಂದ್ರೆ ಗೊಂದಲಕಾರಿಗಳು ಯಾವತ್ತೂ ಸಮಾಜವನ್ನ ಒಡೆದು ಆಳುವಂತವ್ರು, ಇಂಥವರ ಬಗ್ಗೆ ಜಾಗೃತಿ ವಹಿಸಬೇಕಾಗಿದೆ. ಹೀಗಾಗಿ ಮತ್ತೆಲ್ಲ ಈ ರೀತಿಯ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇವತ್ತು ಯಾವ್ದೊಂದು ವಾಟ್ಸ್ಆಪ್ ನಲ್ಲಿ ನೋಡಿದೆ, DK ಶಿವಕುಮಾರ್ ಹೇಳಿದ್ರಂತೆ, ಹಿಜಾಬ್ ನ ಬಗ್ಗೆ ಮೌನ ವಹಿಸಿ ಶಾಸಕರು ಪಕ್ಕದಲ್ಲೇ ಇದ್ರಂತೆ. ಜಮೀರ್ ಅಹಮದ್ ಖಾನ್ ರವರು ಸ್ವಲ್ಪ ಮಾತಾಡ್ಬೇಕಾದ್ರೆ ತಪ್ಪಿ ಅನ್ನೋ ಅಂತ ಹೇಳಿದ್ರು. ಏನ್ ಹೇಳಿದ್ರು? ಹಿಜಾಬು ಇಲ್ಲದೆ ಇದ್ರೆ ಅತ್ಯಾಚಾರಗಳು ಜಾಸ್ತಿ ಆಗ್ತದೆ ಅಂತ. ಒಂದು ಯಾವುದೋ ಒಂದು ಇದ್ರಲ್ಲಿ ನೋಡಿದ್ದೆ, ಒಂದು 2 ಚಾಕ್ಲೇಟ್ ನ ಫೋಟೋ ಹಾಕಿ, ಒಂದು ಚಾಕ್ಲೇಟ್ ಗೆ ಕವರ್ ಇದೆ, ಇನ್ನೊಂದು ಚಾಕ್ಲೇಟ್ ಕವರ್ ಇಲ್ಲ, ಅದರಲ್ಲಿ ಏನು ಕೆಲವು ನೊಣಗಳೆಲ್ಲ ಕೂತಿದೆ. ಹಿಜಾಬ್ ಇಲ್ಲದೆ ಇದ್ರೆ ಈ ರೀತಿ ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹಿಜಾಬ್ ಇದ್ದು ಈ ದೇಶದ ಮಹಿಳೆ ಗೌರವದಿಂದ ಬದುಕಿದ್ದಾಳೆ, ಹಿಜಾಬ್ ಇಲ್ಲದೆ ಇರುವವಳು ಗೌರವದಿಂದನೇ ಬದುಕಿದ್ದಾಳೆ. ಆ ಒಂದು ಸ್ವಾತಂತ್ರ್ಯ ಮತ್ತು ಗೌರವವನ್ನ ಮಹಿಳೆಯರಿಗೆ ಈ ದೇಶ ಕೊಟ್ಟಿದೆ, ಈ ಸಮಾಜ ಕೊಟ್ಟಿದೆ. ಕೆಲವು ಧರ್ಮಗಳಲ್ಲಿ ಹಿಜಾಬ್ ಇಲ್ಲ, ಆದ್ರೆ ಅಲ್ಲೂ ಗೌರವಕ್ಕೇನು ಕಡಿಮೆ ಇಲ್ಲ. ಅಲ್ಲಿನ ಸಂಸ್ಕೃತಿಯನ್ನ ಅವರು ಮೈಗೂಡಿಸಿಕೊಂಡು ಗೌರವದಿಂದ ಬದುಕ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಗೊಂದಲದ ಹೇಳಿಕೆಯನ್ನು ಕೊಡಬೇಡಿ. ಆ ಹೇಳಿಕೆಯ ಬಗ್ಗೆ ಪ್ರಶ್ನೆ ಮಾಡಿದಾಗ ನಾನು ಹೇಳಿದ್ದೇನೆ, ಯಾರು ಹಿಜಾಬ್ ಬಗ್ಗೆ ಮಾತಾಡಬಾರದು ಅನ್ನೋ ಒಂದು ಸಂದೇಶವನ್ನ DK ಶಿವಕುಮಾರ್ ಅವರು ಕೊಟ್ಟಂತದ್ದು, ಬೇರೆ ಏನೂ ಅಲ್ಲ.
ಯಾಕಂದ್ರೆ ಗೊಂದಲವನ್ನು ಸೃಷ್ಟಿಸಬೇಡಿ, ಗೊಂದಲದ ಹೇಳಿಕೆಗಳನ್ನು ಕೊಡಬೇಡಿ ಅನ್ನೋ ಕಾರಣಕ್ಕಾಗಿ ಅದನ್ನ ಮೌನ ಪಾಲಿಸಿದ್ರು. ನಿನ್ನೆ ಇಲ್ಲಿನ ಅಭ್ಯರ್ಥಿಗಳೊಂದು ಟ್ವೀಟ್ ಮಾಡಿದ್ರು, ಸಿದ್ದರಾಮಯ್ಯ ಅವರ ಹತ್ರ ಇರ್ಗೀಸ್ ಖಾನ್ ಹತ್ಯೆ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವ್ರು ಮುಖ ತಿರುಗಿಸೋದ್ರಂತ. ಸಿದ್ದರಾಮಯ್ಯ ಅವರು ಮಾಹಿತಿ ಇಲ್ಲ ಅಂತ ಹೇಳಿದ್ರು, ಮಾರನೇ ದಿನ ಅದಕ್ಕೆ ಬೇಕಾದಂತ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಹಿತಿ ಇಲ್ಲದೆ ಇದ್ರು ಮಾತಾಡಬೇಕಾದ್ರೆ ಅವರು ವಿವರ ಬುದ್ಧಿ ಇಲ್ದವರು ಅಂತ ಹೇಳ್ತಾರಲ್ಲ, ಅವ್ರಾಗಿರ್ಬೇಕು. ಏನು ಗೊತ್ತಿರೋದಿಲ್ಲ ಅವರಿಗೆ, ಅದಕ್ಕೆ ಕೇಳಿದ್ದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಸಿದ್ದರಾಮಯ್ಯ ಅವರು ಅಂತವರಲ್ಲ. ಅವರಂತ ಸಿದ್ದರಾಮಯ್ಯ ನಾಯಕರು ಈ ದೇಶದಲ್ಲಿ ಯಾರೂ ಇಲ್ಲ. ಇವತ್ತಿಗೂ ಸಹ ಇವತ್ತು ಏನಾದ್ರೂ ಈ ದೇಶದ ಜನ ಒಂದು ಅತ್ಯುತ್ತಮ ಮುಖ್ಯಮಂತ್ರಿ ಬೇಕು ಅಂತ ಎಲ್ಲಾ ಸರ್ವೆಗಳಲ್ಲಿ ನೋಡಿದ್ರು ಸಿದ್ದರಾಮಯ್ಯನವರ ಹೆಸರೇ ಅತ್ಯಂತ ಹೆಚ್ಚಾಗಿ ಬರ್ತಾ ಇರುವಂತ. ಇನ್ನು ತಮಿಳುನಾಡಿನ ಮುಖ್ಯಮಂತ್ರಿಗೆ ಹೋಗಿ ಸಿದ್ದರಾಮಯ್ಯ ಅವರು ಅಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂತ ಸರ್ವೆ ಮಾಡಿದ್ರು ಇವರ ಹೆಸರೇ ಬರ್ಬೋದು. ಅಷ್ಟೊಂದು ಜನಪ್ರಿಯತೆಯನ್ನ ಸಿದ್ದರಾಮಯ್ಯ ಅವರಿಗೆ ದೇಶದ ಜನ ಕೊಟ್ಟಿದ್ದಾರೆ. ಬಜೆಟ್ ಮಂಡಿಸುವುದರಲ್ಲಿ ಇವರ ಮುಂದೆ ಯಾರೂ ಇಲ್ಲ. ಅಷ್ಟೇನು ದೊಡ್ಡ ವಿದ್ಯಾವಂತರಲ್ಲ, ದೊಡ್ಡ ಎಕಾನಮಿಸ್ಟ್ ಏನೂ ಅಲ್ಲ. ಆದ್ರೆ ಇವರ ಬಜೆಟ್ ನ ಮುಂದೆ ಯಾವ ಬಜೆಟ್ ಇಲ್ಲ. ಇಂತಹ ವ್ಯಕ್ತಿಯನ್ನು ತೇಜೋವಧ ಮಾಡುವಂತ ಪ್ರಯತ್ನವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದೆ. ಇವಕ್ಕೆಲ್ಲ ಚುನಾವಣೆ ಈಗ ಉತ್ತರ ಕೊಡುತ್ತೆ. ಏನು 9, 10 ಸಾವಿರನೋ 8 ಸಾವಿರನೋ ಮತ್ತೂ ಹೇಳಕ್ಕಾಗೋದಿಲ್ಲ, 5 ಸಾವಿರನೋ ಅಷ್ಟೇ ಮತಗಳಿಗೆ ಸೀಮಿತವಾಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸೋಣ. ನಿಮ್ಮ ಏನು ಜವಾಬ್ದಾರಿಗಳಿದೆ, ಬೂತ್ ಕಮಿಟಿಗಳಿಗಿದೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯನ್ನ ನೀವು ನಿಭಾಯಿಸಿದ್ರೆ ಖಂಡಿತ ನಿಮ್ಮ ರಾಜಕೀಯ ಜೀವನದಲ್ಲೂ ನೀವು ಮೇಲೆ ಬರ್ತೀರಿ. ಪಕ್ಷವೂ ಸಹ ಯಾರಿಗೂ ಯಾವತ್ತು ಕಾಂಗ್ರೆಸ್ ನಲ್ಲಿ ಅನ್ಯಾಯ ಆಗಿರೋದನ್ನ ನಾವು ಈಗ ಹಿರಿಯವ್ರ ಜೊತೆ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು. ಪಕ್ಷ ನಿಮ್ಮನ್ನ ಗುರುತಿಸಬೇಕು ಅಂದ್ರೆ ಪಕ್ಷಕ್ಕೆ ನೀವು ಕೊಡುಗೆಗಳು ಏನು ಅಂತ ನಿಮಗೆ ಪಕ್ಷಕ್ಕೆ ನೀವು ತೋರಿಸ್ಕೊಡ್ಬೇಕು. ಅಂತ ಕೊಡುಗೆಗಳನ್ನ ತೋರಿಸ್ಲಿಕ್ಕೆ ಒಂದು ಅವಕಾಶ ಇರುವಂತದ್ದು ಚುನಾವಣೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಬೂತ್ ನಲ್ಲಿ ಕೊಡುವಂತ ಲೀಡ್ ಇದೆಯಲ್ಲ, ಅದನ್ನು ನಿಮ್ಮ ಪಕ್ಷ ಗುರುತಿಸುವಂತೆ ಮಾಡುತ್ತದೆ. ನಿಮಗೆ ರಾಜಕೀಯದಲ್ಲಿ ಉನ್ನತ ಹುದ್ದೆಗಳು ಸಿಗಬೇಕು ಅಂದ್ರೆ, ಉನ್ನತ ಸ್ಥಾನಮಾನ ಗೌರವಗಳು ಸಿಗಬೇಕು ಅಂದ್ರೆ ನಿಮ್ಮ ಬೂತ್ ನಲ್ಲಿ, ನಿಮ್ಮ ಗ್ರಾಮದಲ್ಲಿ ಅಲ್ಲ, ನಿಮ್ಮ ಬೂತ್ ನಲ್ಲಿ, ಬೂತ್ ನ ಮಟ್ಟದ ನಾಯಕರು ಏನ್ ಲೀಡ್ ಕೊಡಿಸ್ತೀರಿ ಇದಾಗಿರ್ತದೆ ನಿಮ್ಮ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುವಂತದ್ದು. ಖಾಲಿ ಪಕ್ಷದ ಭವಿಷ್ಯ ಮಾತ್ರ ಅಲ್ಲ, ನಿಮ್ಮ ಭವಿಷ್ಯವು ಇದರಲ್ಲೇ ನಿರ್ಧಾರವಾಗ್ತದೆ ಅಂತ ಹೇಳ್ತಾ, ಈ ಚುನಾವಣೆಯಲ್ಲಿ ಖಂಡಿತ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಮುಂದಿನ ದಿನಗಳಲ್ಲೂ ಇಲ್ಲಿ ಸೇರುವಂತಹ ಸಾಧ್ಯತೆಗಳು ಬರ್ತದೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಸೇರೋಣ, ಪಕ್ಷವನ್ನ ಮುನ್ನಡೆಸಿ ನಮ್ಮ ಶಾಸಕರ, ನಮ್ಮ ಅಭ್ಯರ್ಥಿಯ ಗೆಲುವನ್ನ ಅತಿ ಹೆಚ್ಚು ಲೀಡ್, ಹೀಗೆ ಮಾತಾಡ್ತಾ ಹೇಳಿದ್ರು 40,000ಕ್ಕಿಂತಲೂ ಹೆಚ್ಚಿನ ಲೀಡ್ ನಲ್ಲಿ ನಾವು ಗೆಲ್ಲಿಸುವ ಪ್ರಯತ್ನ ಮಾಡೋಣ ಅಂತ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯುವಂತ ಚುನಾವಣೆಯಲ್ಲಿ ಪೂರ್ವಭಾವಿ ಸಭೆಯ ವಲಯ ಕಾಂಗ್ರೆಸ್ನ ಅಧ್ಯಕ್ಷರೇ, ಎಲ್ಲ ನಮ್ಮ ಹಿರಿಯ ನಾಯಕರೇ, ತಾಲೂಕಿನ ನಮ್ಮ ಬ್ಲಾಕಿನ ಅಧ್ಯಕ್ಷಗಳೇ, ಡಿಸಿಸಿ ಹಾಗೂ ನಮ್ಮ ಇನ್ನಿತ ಎಲ್ಲ ನಮ್ಮ ಹಿರಿಯ ನಾಯಕರುಗಳೇ, ಮುಂದಿರುವ ಊರಿನ ಗಣ್ಯ ಅತಿಥಿಗಳೇ, ಪಂಚಾಯತ್ ಅಧ್ಯಕ್ಷರೇ, ಸದಸ್ಯರುಗಳೇ ಹಾಗೂ ಹಿತೈಷಿ ವರ್ಗದವರೇ, ಪ್ರಪ್ರಥಮವಾಗಿ ಈ ಸಭೆಯನ್ನು ಏರ್ಪಡಿಸಿದಂತಹ ವಲಯ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲ ಹಿರಿಯ ನಾಯಕರಿಗೂ, ಬೊಲ್ಯಾರ್ ಗ್ರಾಮದ ಸರ್ವರಿಗೂ ನಾನು ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಕಾಂಗ್ರೆಸ್ ಪಕ್ಷದಿಂದ ಮತ್ತೊಮ್ಮೆ ಚುನಾವಣೆಗೆ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಲ್ಲಕ್ಕೆ ನಿಮ್ಮೆಲ್ಲರ ದುವಾ ಆಶೀರ್ವಾದ ಮುಖಾಂತರ ಇವತ್ತು ಮತ್ತೊಮ್ಮೆ ಅವಕಾಶ ನನಗೆ ಇವತ್ತು ಸಿಕ್ಕಿದೆ. ನಾಡಿದ್ದು ನಡೆಯುವಂತ ಚುನಾವಣೆ ಅದು ಯುಟಿ ಖಾದರ್ ಚುನಾವಣೆ ಅಲ್ಲ. ನಾವು ಬಹಳಷ್ಟು ಆಲೋಚನೆ ಮಾಡಬೇಕಾಗ್ತದೆ. ನಾಡಿದ್ದು ಕರ್ನಾಟಕ ವಿಧಾನಸಭೆಗೆ ನಡೆಯುವಂತ ಚುನಾವಣೆ ಅದು ಯುಟಿ ಖಾದರ್ನ ಚುನಾವಣೆ ಅಲ್ಲ. ನಾಡಿದ್ದು ಬಹುಶಃ ವಿಧಾನಸಭೆಗೆ ನಡೆಯುವಂತ ಚುನಾವಣೆ ಜನವಿರೋಧಿ ಮತ್ತು ದ್ವೇಷದ ರಾಜಕೀಯ ಮಾಡಿದ ಬಿಜೆಪಿಯನ್ನು ಅಧಿಕಾರದಿಂದ ಕೆಳಗಿಳಿಯುವಂತ ಚುನಾವಣೆ ಅಂತ ನಾವಿವತ್ತು ಆಲೋಚನೆ ಮಾಡಬೇಕು. ನಮ್ಮೆಲ್ಲರ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಕಳೆದ 4 ವರ್ಷಗಳಿಂದ ರಾಜ್ಯ ಸರ್ಕಾರದಲ್ಲಿ ಇವತ್ತು ಇದ್ದುಕೊಂಡು ಸಮಾಜದಲ್ಲಿ ಅಶಾಂತಿ, ದ್ವೇಷ, ಸಾಮಾಜಿಕವಾದ ಯಾವುದೇ ಒಂದು ಕೆಲಸ ಇಲ್ಲ, ಜನವಿರೋಧಿ ಕಾರ್ಯಕ್ರಮ ಇವತ್ತು ತಂದು ಯಾರು ಕೂಡ ನೆಮ್ಮದಿ ಇಲ್ಲದ ವಾತಾವರಣ ಇವತ್ತು ನಿರ್ಮಾಣ ಹಾಗೂ BR ಅಂಬೇಡ್ಕರ್ ಸಂವಿಧಾನಕ್ಕೆ ವಿರುದ್ಧವಾಗಿರುವ ಸರ್ಕಾರ ಏನು ನಡೆದಿದೆ, ಆ ಸರ್ಕಾರವನ್ನು ಕೆಳಗಿಳಿಸುವುದೇ ನಮ್ಮೆಲ್ಲರ ಮುಖ್ಯ ಗುರಿ. ಅದಕ್ಕೆ ಇವತ್ತು ನಮ್ಮ ಚುನಾವಣೆ ಇವತ್ತು ನಡೀತಾ ಇದೆ. ಈ ಸರ್ಕಾರ ಕೆಳಗಿಳಿಬೇಕಾದ್ರೆ ಅದು ಮಂಗಳೂರಿನಲ್ಲಿ ಯುಟಿ ಖಾದರ್ ಗೆಲ್ಲೇಬೇಕು, ಇಲ್ಲದ ಅಲ್ಲಿ ಬಹುಶಃ ನಿಲ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಅರ್ಥ ಮಾಡಿಕೊಳ್ಬೇಕು. ಅದು ಬಹುಶಃ ನನ್ನ ಈ ಕ್ಷೇತ್ರ ಮಾತ್ರ ಅಲ್ಲ, ಸುತ್ತಮುತ್ತ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಗೆಲ್ಲುವಂತ ಅವಕಾಶ ಆಗ್ಬೇಕು. ಕಳೆದ 4 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಒಂದೇ ಒಂದು ಕಾರ್ಯಕ್ರಮ ಕೂಡ ಜನಪರವಾಗಿ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲ. ಯಾರಿಗೆ ಇವತ್ತುಗೊಂದು ರೇಷನ್ ಕಾರ್ಡ್ ಕೊಡೋದು ಯೋಗ್ಯತೆ ಈ ಬಿಜೆಪಿ ಸರ್ಕಾರಕ್ಕೆ ಇಲ್ಲ. ಯಾವುದು ಧರ್ಮದವರಿಗೂ ಕೊಡ್ಲಿಲ್ಲ. ಒಬ್ಬನಿಗೆ ಇವತ್ತು ಮನೆ ಕೊಡುವಂತ ಯೋಜನೆ ಈ ಸರ್ಕಾರದಲ್ಲಿ ಆಗ್ಲಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರೆಲ್ಲ ಇದ್ದೀರಿ, ಒಬ್ಬನಿಗೊಬ್ಬನಿಗೆ ನಿವೇಶನ ಕೊಡುವ ಯೋಗ್ಯತೆ ಈ ಸರ್ಕಾರಕ್ಕೆ ಆಗ್ಲಿಲ್ಲ. ಸ್ಕಾಲರ್ಶಿಪ್ಗಳು ಇಲ್ಲ. ಒಂದೇ ಒಂದು ಯೋಜನೆ ಯಾವುದೇ ಜನಸಾಮಾನ್ಯರಿಗಿಲ್ಲ. ಈ ಕಡೆಯಿಂದ ಜನ ಮೇಲೆ ಟ್ಯಾಕ್ಸ್ ಹಾಕಿಕೊಂಡು ಜನರನ್ನು ಲೂಟಿ ಮಾಡಿ ಇವರು ಆಡಳಿತ ನಡೆಸುವಂತ ಪರಿಸ್ಥಿತಿ ಇವತ್ತು ಮುಟ್ಟಿದ್ದಾರೆ.
ಉಪ್ಪಿನ ಮೇಲೆ ಕೂಡ ಟ್ಯಾಕ್ಸ್ ಅಂತ ದರಿದ್ರ ಬಂದ್ರೆ ಅದು ಅತ್ಯಂತ ದರಿದ್ರದ ಸರ್ಕಾರ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸುವಂತ. ಉಪ್ಪಿನ ಮೇಲೆ ಟ್ಯಾಕ್ಸ್, ನಿಮ್ ಮಕ್ಕಳಿಗೆ ಬಿಸ್ಕಿಟ್ ಕೊಡೋ ಮೇಲೆ ಟ್ಯಾಕ್ಸ್, ಅಕ್ಕಿಯ ಮೇಲೆ ಟ್ಯಾಕ್ಸ್, ಭತ್ತದ ಮೇಲೆ ಟ್ಯಾಕ್ಸ್, ಪ್ರತಿ ಒಂದಲ್ಲೂ ಕೂಡ ಟ್ಯಾಕ್ಸ್ ಹಾಕುವಂತ. ಅದೇ ರೀತಿ ಇವತ್ತು ಗ್ಯಾಸಿನ ರೇಟ್ ಇವತ್ತು ಜಾಸ್ತಿ, ಪೆಟ್ರೋಲ್ ರೇಟ್ ಜಾಸ್ತಿ, ಬಹುಶಃ ಕೆರೋಸಿನ್ ಸೀಮೆ ರೇಟ್ ಜಾಸ್ತಿ. ನಿಮ್ಮ ಮನೆಗೆ ಬರುವಂತ ಯಾವ್ದು ಅಕ್ಕಿ ಇರ್ಲಿ, ಬಹುಶಃ ಇವತ್ತು ನಮ್ಮ ಗೋಧಿ ಇರ್ಲಿ, ಎಣ್ಣೆ ಇರ್ಲಿ, ಎಲ್ಲ ಕೂಡ ತ್ರಿಬಲ್ ದ ರೇಟ್. ಮುಂಚೆ ಒಂದು ಮನೆಯವರಿಗೆ 5,000 ರೂಪಾಯಿ ತಿಂಗಳಿಗೆ ಖರ್ಚಿದ್ರೆ ಅದೇ ಖರ್ಚಿಗೆ 10,000 ರೂಪಾಯಿ ಆಗಿದೆ. ಅದು ಯಾರಿಗೆ ವೇತನ ಸಂಬಳ ಇತ್ತ, ಒಂದು ನ್ಯಾಯ ಪೈಸೆ ಕೂಡ ಇನ್ಕಮ್ ಜಾಸ್ತಿ ಆಗ್ಲಿಲ್ಲ. ಇನ್ಕಮ್ ಒಂದು ಅಷ್ಟೇ ಅಥವಾ ಕಡಿಮೆ ಖರ್ಚು. ಸೊ ಪ್ರತಿಯೊಬ್ಬರು ಕೂಡ ಇವತ್ತು ಎಲ್ಲರೂ ಕೂಡ ಟೆನ್ಷನ್ ನ ವಾತಾವರಣದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಬಹುಶಃ ನಿಮ್ಮ ಮಕ್ಕಳಿಗೆ ಬಿಸ್ಕಿಟ್ ಬೇಕಂತ ಹೇಳಿದಾಗ ನೀವು ಬೇಕರಿಗೆ ಹೋಗಿ ಬಿಸ್ಕಿಟ್ ಅಲ್ಲಿ ಕೂಡ 10 ಸಲ ಆಲೋಚನೆ ಮಾಡದ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ ಇವತ್ತು ಮಾಡಿದೆ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಅಲ್ಲಿಯ ಮಟ್ಟದ ದುರಾಡಳಿತ ಇವತ್ತು ನಡೆಸ್ತಾ ಇವತ್ತು ಬಂದಿದೆ. ಇದಕ್ಕೆಲ್ಲ ಕೂಡ ಕೊನೆಗಾಲ ಕಲುವಂತ ಕಾಲ ಇವತ್ತು ಬಂದಿದೆ. ಬಿಜೆಪಿಗೆ ಬಹುಶಃ ಇವತ್ತು ಇರುವುದು ಇನ್ನು 38 ದಿವಸ ಮಾತ್ರ. ಬಿಜೆಪಿಯ ಆಯುಷ್ಯ ಇನ್ನು 38 ದಿವಸ. ಬಿಜೆಪಿ ಇವತ್ತು ಜನವಿರೋಧಿ ಬಿಜೆಪಿ ಸರ್ಕಾರ ಇವತ್ತು ICU ನ ಡೆತ್ ಬೆಡ್ ಅಲ್ಲಿ ಇದೆ. ಅದು ಸಾಯುವಂತ ಕೊನೆಯ ಉಸಿರಲ್ಲಿ ಇವತ್ತಿದೆ. 38 ದಿವಸ ಲೆಕ್ಕ ಹಾಕೊಂಡು ಬಂದ್ರೆ 38 ದಿವಸದಲ್ಲಿ ಅದಕ್ಕೆ ಕೊನೆಯ ಉಸಿರುವಂತ ಪರಿಸ್ಥಿತಿ ಆಗಿದೆ. ಮತ್ತೆ ಅದು ಬದುಕುವುದಿಲ್ಲ. ಈ ಸಾಯುವಂತ ಬಿಜೆಪಿಗೆ ಬದುಕಲಿಕ್ಕೆ ಬೇಕಾಗಿ SDPI ಪಕ್ಷದ ಇವತ್ತು ಆಕ್ಸಿಜನ್ ಕೊಡದ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ, ಬದುಕಿಸ್ಲಿಕ್ಕೆ ಬಾಕಿ ಮಾಡ್ತಾ ಇದ್ದಾರೆ. ಸಾಯುವಂತ ಬಿಜೆಪಿಗೆ ಯಾರು ಇವತ್ತು ಆಕ್ಸಿಜನ್ ಅಂತ ಹೇಳಿದ್ರೆ ಅದು SDPI. ನನ್ನ ವಿಧದಲ್ಲಿ ಕಂಟೆಸ್ಟ್ ಮಾಡ್ಲಿ, ಬೇಸರ ಇಲ್ಲ. ಇವತ್ತು ನೀವು ಕೇಳ್ಬೇಕು, ಯಾಕಂತ ಹೇಳಿದ್ರೆ ಆಯ್ತಪ್ಪ ಇಲ್ಲಿ ಉಲ್ಲಾಳದಲ್ಲಿ ತೊಂದಿಲ್ಲ, ಕೈಯೂಟಿಗಾದ್ರೆ ನಿಮ್ಗೆ ಬೈತಾರೆ, ನೀವು ಇಲ್ಲಿ ತೊಂದರೆ ಬೇಸರ ಇಲ್ಲ. ಸುಲ್ ನಮ್ಮ ಬೆಳ್ತಂಗಡಿಯಲ್ಲಿ ಅಷ್ಟು ಕಷ್ಟ ಇವತ್ತು ಜನ ಪಡ್ತಾ ಇದ್ದಾರೆ, ನೀವು ಅಲ್ಲಿ ಹೋಗಿ ಕ್ಯಾಂಡಿಡೇಟ್ ಆಗ್ತೀರಿ, ನಿಮ್ಮ ಉದ್ದೇಶ ಏನು? ಪುತ್ತೂರಿನಲ್ಲಿ ಬಹಳ ಸಮಸ್ಯೆ, ಕಷ್ಟದ ಸಮಸ್ಯೆ ಇದೆ, ಪುತ್ತೂರು ಹೋಗಿ ಕ್ಯಾಂಡಿಡೇಟ್ ಆಗ್ತೀರಿ, ಅಲ್ಲಿ ಸಮಸ್ಯೆ ಏನು? ಬಂಟ್ವಾಳದ ರಮಣ ಹತ್ರ ಗೆಲ್ತಾ ಬರ್ತಿದ್ದಾರೆ, ಒಂದು ಬಿಜೆಪಿ ಸೀಟ್ ಸೋಲ್ತದೆ, ರಮಣ ಹತ್ರ ಗೆಲ್ಲುವಂತೆಲ್ಲ ಅವಕಾಶ ಇದ್ದೀರಿ, ನೀವು ಅಲ್ಲಿ ಹೋಗಿ ಕ್ಯಾಂಡಿಡೇಟ್ ಆಗ್ತೀರಿ. ಮೂಡಬಿದ್ರೆ ಮಿಥುನ್ ರಾಯ್ ಗೆಲ್ಲುವಂತೆಲ್ಲ ಅವಕಾಶ ಇದೆ, ಅಲ್ಲಿ ಬಿಜೆಪಿ ಸೋಲುವಂತೆಲ್ಲ ಪರಿಸ್ಥಿತಿ ಇದೆ, ನೀವು ಅಲ್ಲಿ ಹೋಗಿ ಕ್ಯಾಂಡಿಡೇಟ್ ಆಗ್ತೀರಿ. ಕಾಪುನಲ್ಲಿ ವಿನಯ್ ಕುಮಾರ್ ಸೋರ್ಕೆ ಗೆಲ್ತಾರೆ, ಅಲ್ಲಿ ಬಿಜೆಪಿ ಸೋಲ್ತದೆ, ನೀವು ಅಲ್ಲಿ ಹೋಗಿ ಕ್ಯಾಂಡಿಡೇಟ್ ಆಗ್ತೀರಿ. ಬೈಂದೂರಿನಲ್ಲಿ ಇವತ್ತು ಗೋಪಾಲ್ ಪೂಜಾರಿ ಗೆಲ್ತಾರೆ, ಅಲ್ಲಿ ಬಹುಶಃ ಇವತ್ತು ಬಿಜೆಪಿ ಸೋಲ್ತದೆ, ನೀವು ಅಲ್ಲಿ ಹೋಗಿ ಕ್ಯಾಂಡಿಡೇಟ್ ಆಗ್ತೀರಿ. ಮಂಗಳೂರಿನಲ್ಲಿ ಯಾವುದೇನು ಯಾರು ನಿಮ್ಗೆ ಅನ್ಯಾಯ ಮಾಡಲಿಲ್ಲ, ನೀವು ಅಲ್ಲಿ ಹೋಗಿ ನೀವು ಕ್ಯಾಂಡಿಡೇಟ್ ಆಗ್ತೀರಿ. ಇದೆಲ್ಲ ಉದ್ದೇಶ ಏನಂತ ಹೇಳಿದ್ರೆ, ನಿಮ್ಮ ಒಂದೇ ಉದ್ದೇಶ ಅಂತ ಹೇಳಿದ್ರೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲ್ಬೇಕು, ಮತ್ತೆ ಬಿಜೆಪಿ ಅವರು ಬರ್ಬೇಕಾ, ಒಂದೇ ಪಾಯಿಂಟ್ ಮುಖಾಂತರ ತಾವೆಲ್ಲ ಮಾಡುವಂತ ಕೆಲಸ. ಬೇರೆ ಯಾವ ಉದ್ದೇಶ ಇಲ್ಲ ಅಂತ ನಾವು ಆಲೋಚನೆ ಮಾಡ್ಬೇಕು. ಅದು ಕ್ಲಿಯರ್ ಕಟ್ ಆಗಿ ನೀವು ಕೇಳ್ಬೇಕು, ನಿಮ್ಮ ಉದ್ದೇಶ ಏನು, ನಿಮ್ಮ ಉದ್ದೇಶ ಯಾವುದು? ಒಂದು ಕಡೆ ಇದ್ದಂತೆಲ್ಲ ಸಮಸ್ಯೆಗೆ ನಾವು ಬಿಜೆಪಿ ಅಂತ ನಾವು ಹೇಳ್ತೇವೆ, ಇನ್ನೊಂದು ಕಡೆ ಚುನಾವಣೆ ಬಂದಾಗ ಬಿಜೆಪಿ ಗೆಲ್ಲಿಸ್ಲಿಕ್ಕೆ ಏನೆಲ್ಲ ಕಸರತ್ತು ಬೇಕಾ ಅದನ್ನೆಲ್ಲ ಕೂಡ ನೀವು ಮಾಡ್ಲಿಕ್ಕೆ ಇವತ್ತು ಪ್ರಯತ್ನ ಪಡುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣ್ತದೆ. ಅದಕ್ಕೆ ಹೇಳಿದಾಗೆ ಇವರ ಯಾವ ಟೀಕೆ ಕೂಡ ಬಿಜೆಪಿ ವಿರುದ್ಧ ಇವರು ಟೀಕೆ ಇಲ್ಲ, ಅವ್ರು ಬಿಜೆಪಿ ಎದುರು ಸಾಯ್ತಾರೆ. ಇವರು ಕೇಳುದು ಬರೀ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಹೇಳಿ. ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಹೇಳಿದ್ರೆ ನಾಳ್ದು ಮತ್ತೆ ನಾವು ಸರ್ಕಾರಕ್ಕೆ ಬರ್ತೇವೆ, ಆಗ ನಾವು ಏನ್ ಮಾಡ್ತೇವೆ ನಮ್ಗೆ ತೋರಿಸಿಕೊಡ್ತೇವೆ ಹೇಳಲಿಕ್ಕೆ ಬರೆಸ್ತೇನೆ. 2013 2018 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು, ನಾವೆಲ್ಲ ಮಂತ್ರಿ ಆಗಿದ್ದಾಗ ಏನೆಲ್ಲ ಎಲ್ಲಾ ವರ್ಗದವರಿಗೂ ಕೂಡ ಏನೆಲ್ಲ ಯೋಜನೆ ಕೊಟ್ಟಿದೆ ನಿಮ್ಮ ಕಣ್ಣ ಮುಂದೆ ಇದೆ. ಯಾರು ಕೂಡ ನಮ್ಗೆ ಒಂದು ಸಮುದಾಯ ಭವನ ಕೊಡಿ ಅಂತ ಹೇಳಿಲ್ಲ. ನಾವು ಬಸ್ ಎಷ್ಟು ಬೇಕು ಕೋಟಿ ಗಂಟೆ ರೂಪಾಯಿ ಇವತ್ತು ಪ್ರತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟಕ್ಕೆ ಸಮುದಾಯ ಭವನಕ್ಕೆ ದುಡ್ಡು ಬಿಡುಗಡೆ ಆಯ್ತು. ಶಾದಿ ಬಾಗಿ ಯಾರು ಕೂಡ ಕೊಡಿ ಅಂತ ಹೇಳಿಲ್ಲ, ಬಡವರಿಗೆ ಕಷ್ಟ ಇದೆ ಅಂತ ಹೇಳಿ ಶಾದಿ ಬಾಗಿ ಯೋಜನೆ ತರುವಂತ ಆಯ್ತು. ವಿದೇಶದಲ್ಲಿ ಮಕ್ಕಳನ್ನು ಕಲಿಸ್ಲಿಕ್ಕೆ ನಮ್ಗೆ ಸ್ಕಾಲರ್ಶಿಪ್ ಕೊಟ್ಟು ಯಾರು ಅರ್ಜಿ ಕೊಡ್ಲಿಲ್ಲ, ನಾವೇ ಪ್ಲಾನ್ ಮಾಡಿ ಯಾರು ವಿದೇಶಕ್ಕೆ ಹೋಗ್ತಾರಂತ ವಿದ್ಯಾರ್ಥಿ 20 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಡುವಂತಾಯ್ತು. ಎಲ್ಲ ಕಡೆ ಇವತ್ತು ಕೂಡ ಬೇರೆ ಬೇರೆ ಕಡೆ ಇವತ್ತು ವಕ್ಫ್ ಮುಖ ಇವತ್ತು ಅನುದಾನ, ಇವತ್ತು ಅರಿವು ಯೋಜನೆ, ಬೇಕಾದಷ್ಟು ಯೋಜನೆ ಕೊಡುವಂತ ಪರಿಸ್ಥಿತಿ ಇವತ್ತು ಆಗುವಂತ ಅವಕಾಶ ಆಯ್ತು. ಅದನ್ನೆಲ್ಲ ರದ್ದು ಮಾಡಿ ಎಲ್ಲಾ ವರ್ಗದವರಿಗೆ ತೊಂದರೆ ಮಾಡದಂತ ಇವರಿಗೆ ಇವತ್ತು ಸೋಲಿಸ್ಲಿಕ್ಕೆಲ್ಲ ಪ್ರಯತ್ನ ಪಡುವ ಬದಲು ಇವನು ಬದುಕಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ನಿಮ್ಮನ್ನು ಯಾರು ಕೂಡ ನಂಬಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಒಂದು ವಿಚಾರ ಇವತ್ತು ಆಗುವಂಥದ್ದು. ಆದ ಕಾರಣ ನೀವು ಧೈರ್ಯ, ಕಾಂಗ್ರೆಸ್ನ ಕಾರ್ಯಕರ್ತರು ಧೈರ್ಯವಾಗಿ ಅಂತ ಕೇಳ್ಬೇಕು ಬಂದಾಗ, ನೀವು ನಮ್ಮ ಸಮುದಾಯಕ್ಕೆ ಏನಾದ್ರೂ ಒಂದು ಉಪಕಾರ ಮಾಡಿದ್ರ ಅಂತ ಕೇಳ್ಬೇಕು. ಸಮುದಾಯಕ್ಕೆ ಮತ್ತು ಪಕ್ಷಕ್ಕೆ ಸಂಬಂಧವೇ ಇಲ್ಲ, ಅವ್ರು ಒಂದೇ ಒಂದು ಉಪಕಾರ ನಮ್ಮ ಸಮುದಾಯಕ್ಕೆ ಮಾಡ್ಲಿಲ್ಲ. ಅವ್ರದ್ದು ನೀವು ನೇರವಾಗಿ ಕೇಳಿ, ಒಂದು ಉಪಕಾರ ಮಾಡಿದ್ ಯಾವ್ದು ಅಂತ ಕೇಳಿ, ಯಾರು ಒಂದು ಉಪಕಾರ ಮಾಡಿದ್ದಾರಂತೆ
ಅವ್ರು ಏನಾದ್ರು ಮಾಡಿದ್ರೆ ಜೈಲಲ್ಲಿ ಹೋಗಿ ಯುವಕರನ್ನು ಕೂತ್ಕೊಳಿಸಿ ಅಂತಲ್ಲದೆ ಬೇರೆ ಯಾವುದೇ ಕೆಲಸ ಇವರಿಂದ ಆಗ್ಲಿಲ್ಲ. ನಮ್ಮ ಸಮುದಾಯಕ್ಕೆ ಮತ್ತು SDP ಅವರಿಗೆ ಸಂಬಂಧವೇ ಇಲ್ಲ. ಸಮುದಾಯಕ್ಕೆ ಮತ್ತು ಸಂಘಟನೆಗೆ ಸಂಬಂಧ ಇದ್ರೆ ಅದು SSF, SKSSF, ಸಲಫಿ ಮೂವ್ಮೆಂಟ್ ಮತ್ತು ಜಮಾತ್ ಇಸ್ಲಾಂ ಹಿಂದ್ ಇವರಿಗೆ ಕನೆಕ್ಷನ್ ಇದೆ. ಯಾಕೆ ಇವರು ಎಲ್ಲಿಯೂ ಕೂಡ ಮಸೀದಿ ಮುಂದೆ ಬಟ್ಟೆ ಹಿಡಿಯಲಿಲ್ಲ ದುಡ್ಡಿಗಾಗಿ, ಬಡವರಿಂದ ಎಲ್ಲಿಯೂ ಕೂಡ ಬಟ್ಟೆ ಹಿಡಿಯಲಿಲ್ಲ. ಬಟ್ಟೆ ಹಿಡಿಯದಿದ್ರು ಕೂಡ ಎಷ್ಟೋ ಕಡೆಯಲ್ಲಿ ಇವತ್ತು ಬಡವರಿಗೆ ಮನೆ ಮಾಡಿ ಕಟ್ಟಿಕೊಟ್ಟಿದ್ದಾರೆ. ಎಷ್ಟೋ ಕಡೆ ಇವತ್ತು ಬಾವಿ ತೆಗೆದು ನೀರು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಎಷ್ಟೋ ಇವತ್ತು ಬಡ ಹೆಣ್ಣು ಮಕ್ಕಳಿಗೆ ಸಾಮೂಹಿಕ ವಿವಾಹ ಮಾಡುವ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ. ಎಷ್ಟೋ ಮಕ್ಕಳಂತೂ ಫೀಸ್ ಕಟ್ಟಿ ಶಾಲೆಗೆ ಸೇರಿಸಿದ್ದಾರೆ. ಎಷ್ಟೋ ಧಾರ್ಮಿಕ ಕೇಂದ್ರದಲ್ಲಿ ಮದ್ರಾಸ ಮತ್ತು ಮಸೀದಿ ಕಲಿಕೆ ಸಹಾಯ ಮಾಡಿದ್ದಾರೆ. ನೀವು ಏನಾದ್ರು ಒಂದು ಸಾಮೂಹಿಕ ಮದುವೆ ಈ ಬಡವರಿಗೆ ನೀವು ಮಾಡಿದ್ದೀರಾ ಅಂತ ನೀವು ಇವತ್ತು ಹೇಳ್ಬೇಕಾಗ್ತದೆ. ಮಸೀದಿಯ ಮುಂದೆ ದುಡ್ಡು ಕಲೆಕ್ಟ್ ಮಾಡಿ ಯಾರಾದೊಂದು ಬಡವರಿಗೆ ನೀವು ಮನೆ ಕಟ್ಟಿದ್ದೀರಾ ಅಂತೇಳಿ ಎಲ್ಲಿ ಅದು ಒಂದು ಕಡೆ ನೀವು ತೋರಿಸ್ಬೇಕಾಗ್ತದೆ. ಯಾವ್ದು ಇಲ್ಲ. NRC ಎಲ್ಲ ನಮ್ಮ ಒಲೆ ಮಗಳು ಹೇಳಿದ್ರು, NRC ಅಲ್ಲಿ ಗಲಾಟೆ ಮಾಡಬೇಡಿ, ಸ್ಟ್ರೈಕ್ ಮಾಡಿದ್ರೆ ನಾವು ಸಮ ಅಂತೇಳಿ. ಇವರು ವಾಟ್ಸಪ್ ಅಲ್ಲಿ ಹಾಕಿ ಬಂದು ಬಹುಶಃ ಇಬ್ಬರು ತೀರಿ ಹೋಗಂತ ಪರಿಸ್ಥಿತಿ ಆಯ್ತು. ದುಡ್ಡು ಕಲೆಕ್ಟ್ ಮಾಡಿ ಒಬ್ಬ ಅವ್ರಿಗೆ ಯಾರಿಗೆ ಕೂಡ ಕೊಡ್ಲಿಲ್ಲ, ಯಾವ ದುಡ್ಡು ಕೊಡ್ಲಿಲ್ಲ ಕುಟುಂಬಸ್ಥರಿಗೆ. ಇವತ್ತು ಲೆಕ್ಕ ಕೇಳಿದಾಗ ನಮ್ಗೆ ಡೆಲ್ಲಿಗೆ ಕಳಿಸಿಟ್ಟು ಅಂತ ಇವ್ರು ಹೇಳ್ತಾರೆ. ಈ ರೀತಿ ಜನರನ್ನು ಮೋಸ ಮಾಡುವಂತ ಒಂದು ಬಹುಶಃ ಇವತ್ತು ಸಂಪೂರ್ಣವಾದ ಚಿತ್ರ ಇವತ್ತು ಗೊತ್ತಾಗುವಂತ ವಿಚಾರ ಇವತ್ತು ಆಗುವಂತದ್ದು. ಆದ ಕಾರಣ ಇವರ ಬಗ್ಗೆ ಬಹಳಷ್ಟು ಜಾಗೃತಿಯಿಂದ ಇರುವಂತ ಅವಕಾಶ ಆಗಬೇಕು. ಈಗಾಗಲೇ ಬಹುಶಃ ಹೇಳಿದಾಗೆ ನಾವು ಬಿಜೆಪಿಯನ್ನು ಕೂಡ ಸೋಲಿಸಬೇಕು ಮತ್ತು ಯಾರು ಬಿಜೆಪಿ ಬರ್ಬೇಕಂತ ಪ್ರಯತ್ನ ಪಡ್ತಾರೆ ಅವರನ್ನು ಕೂಡ ನಾವು ಸೋಲಿಸುವಂತ ಕೆಲಸ ಅದು ನಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಕಳೆದ 5 ವರ್ಷಗಳಲ್ಲಿ ತಾವು ಹೇಳಿದ ಹಲವಾರು ಕೆಲಸ ಏನಿದೆಯಾ ಬಹುತೇಕ ಎಲ್ಲಾ ಕೆಲಸಗಳು ಮಾಡಿ ಆಗಿದೆ. ಏನಾದ್ರು ಕೆಲಸ ಬೆಚ್ಚಿದ್ರೆ ಕಮ್ಮಿ ಇದ್ರೆ ಏನ್ ಆಗ್ಬೇಕಿದ್ರೆ ಅದು ಮುಂದಿನ ನಾವು ಇವತ್ತು ಮಾಡಲಾಗ 100 ಎಲ್ಲಿ ಕೂಡ ಮಾಡ್ಲಿಕ್ಕೆ ಇವತ್ತು ಆಗುದಿಲ್ಲ. ಆದ್ರೆ ಒಂದೊಂದು ಸತ್ಯ, ಈ ಕ್ಷೇತ್ರ ನೀವು ನನ್ನ ಕ್ಷೇತ್ರ ಜನಸಾಮಾನ್ಯರು ನಮ್ಮ ರಾಜ್ಯ ಉದ್ದಗಲ ಯಾವುದೇ ಗ್ರಾಮಕ್ಕೆ ತಾವು ಹೋದ್ರು ಕೂಡ ಅಲ್ಲಿ ನೀವು ಮಂಗಳೂರಿನವರು ಉಲ್ಲಾಲದವರು ಅಂತ ಹೇಳಿದಾಗ ನಿಮ್ಮ ಕ್ಷೇತ್ರ ಜನಪ್ರತಿನಿಧಿ ಬಗ್ಗೆ ಗೌರವ ಬರುವ ಮಾತಲ್ಲದೆ ಅದು ಕಪ್ಪು ಚುಕ್ಕೆ ತರುವಂತ ಯಾವುದೇ ಕೆಲಸ ನಮ್ಮಿಂದ ಆಗ್ಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ್ರೆ ಈ ಒಂದು ಚುನಾವಣೆ ಬಹುಶಃ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದೆ ಹೋಗುವಂತದ್ದು. ಬಹುಶಃ ಈ ಕ್ಷೇತ್ರ ಒಂದು ತಾಲೂಕಾಗಿ ಅತ್ಯುತ್ತಮವಾದ ತಾಲೂಕಾಗಿದೆ. ಹಲವಾರು ಮೂಲಭೂತ ಸೌಕರ್ಯ ಆಗಿದೆ. ಹಲವಾರು ಇವತ್ತು ರಸ್ತೆ ಮತ್ತು ಕುಡಿಯುವ ನೀರಿನ ಶಾಶ್ವತ ಯೋಜನೆ ಇವತ್ತು ಆಗಿ ಇವತ್ತು ಬರುವಂತದ್ದಿದೆ. ಆದ ಕಾರಣ ಬಹುಶಃ ಇವತ್ತು ಈ ಒಂದು ಅವಕಾಶ ಮತ್ತೆ ನಮ್ಗೆಲ್ಲ ಸಿಕ್ಕಿದ್ರೆ ನಮ್ಮ ಮುಂದಿನ ದೊಡ್ಡ ಮಟ್ಟದ ಕೆಲಸ ಯಾವ್ದಂತ ಹೇಳಿದ್ರೆ ಅದು ಸ್ವಚ್ಛದಿಂದ ತುಂಬಗೆ ನೇತ್ರಾವತಿ ಸಂಖ್ಯೆ ಮತ್ತೊಂದು ಇವತ್ತೊಂದು ಸಮುದ್ರಕ್ಕೆ ಒಂದು ಸೇತುವೆ ನಿರ್ಮಾಣ ಮಾಡಿ ಬಹುಶಃ ನಮ್ಮ ಅತ್ಯಂತ ಒಂದು ಕಾಂಪ್ಯಾಕ್ಟ್ ಆದ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಮಾಡುವಂತ ಕೆಲಸ ನಮ್ಮ ಇವತ್ತು ಜವಾಬ್ದಾರಿ ಇವತ್ತು ಆಗಿರ್ತದೆ. ಆಗ ತಾವೆಲ್ಲ ಕೂಡ ಈಗ ಹೇಳಿದಾಗ ತಾವೆಲ್ಲ ಕೂಡ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೂಡ ಬಹುಶಃ ಇವತ್ತು ಕಾರ್ಯಪ್ರತರಾಗಬೇಕು. ನಿಮ್ಮ ಬೂತಿನಲ್ಲಿ ತಾವು ಇವತ್ತು ಮುಂದೆ ನಿಂತು ಇವರೆಲ್ಲ ಅಪಪ್ರಚಾರ ನಿಲ್ಲುವಂತ ಕೆಲಸ ಆಗ್ಬೇಕಾಗ್ತದೆ. ಈಗಾಗಲೇ ಅಶ್ರಫ್ ಅವರು ಹೇಳಿದ್ರು ಬಹುಶಃ ಇವತ್ತು ಎಷ್ಟು ಇವತ್ತು ವಿಚಾರ ಅಂತ ಹೇಳಿದ್ರೆ ಈಗ ಮನೆ ಬೇರೆ ನೀಡುತ್ತ ಬಂಡವಾಳ ಇಲ್ಲ ಸಲ್ಲದ ಅಪಪ್ರಚಾರ ಇವರು ಬೇಕು ಅಂತ ಹೇಳಿದ್ರೆ ಇವರು ನಾವು ಆಗ್ಲೇ ಹೇಳಿದ್ರೆ ಇವರು ಅಪಪ್ರಚಾರ ಅಲ್ಲದೆ ಬೆಬ್ಬರ ಬಿಜೆಪಿ ಹತ್ರ ಮತ್ತು ಇವ್ರ ಹತ್ರ ಅಪಪ್ರಚಾರ ಎಲ್ಲ ಬೇಡ ಏನು ಇಲ್ಲ. ಈಗ ಇವರ ಕೆಲಸ ಏನು, ಬಿಜೆಪಿ ಮಾಡುವ ಎಲ್ಲ ಕೆಲಸವನ್ನು ಈಗ ಇವರು ಕೂತ್ಕೊಂಡು ಮಾಡ್ತಾರೆ. ಈಗ ಬಿಜೆಪಿ ಇವರಾಗ ಅಪಪ್ರಚಾರ ಮಾಡ್ತಿಲ್ಲ, ಅವರ ಕೆಲಸವನ್ನೆಲ್ಲ ಇವರಿಗೆ ಕೂತ್ಕೊಂಡು ಮಾಡ್ತಾರೆ. ಕಾಂಗ್ರೆಸ್ ಇವರು ಏನೆಲ್ಲ ಅಪಪ್ರಚಾರ ಮಾಡಬೇಕು ಅದೆಲ್ಲ ಕೂಡ ಇವರು ಮಾಡುವಂತ ಕೆಲಸ. ಇದರಲ್ಲಿ ಬಹುಶಃ ಈಗ ಹೇಳಿ ಬಹುಶಃ ಹಿಜಾಬ್ಗೆ ಸಂಬಂಧಪಟ್ಟಾಗಿ ಬಹುಶಃ 6 ಹುಡುಗಿಯರು ಯಾರು ಇವತ್ತು ಬಹುಶಃ ಇವತ್ತು ಆ ಒಂದು ಹುಡುಗಿಯರ ಕಾಲೇಜಲ್ಲಿ ಅಲ್ಲಿ ಹುಡುಗರಿಗೆ ಎಂಟ್ರೆನ್ಸ್ ಇಲ್ಲ, ಕ್ಲಾಸ್ ರೂಮ್ ತಲಕ ಅವಕಾಶ ಇತ್ತು. ಕ್ಲಾಸ್ ರೂಮ್ ಅಲ್ಲಿ ಮಾತ್ರ ಯೂನಿಫಾರ್ಮ್ ಹಾಕ್ಲಿಕ್ಕೆ, ಫ್ರೀ ಟೈಮ್ ಅಲ್ಲಿ ಮತ್ತೆ ಅವಕಾಶ ಇತ್ತು. ಶಾಲೆ ಬಿಡುವಾಗ ಕ್ಲಾಸ್ ರೂಮ್ ಇಂದಲ್ಲೇ ಹೋಗುವಂತದ್ದು. 1.5 ವರ್ಷ 16 ವರ್ಷದಿಂದ ಆ ರೀತಿ ಇತ್ತು. 1.5 ವರ್ಷ ಎಲ್ಲ ಮಕ್ಕಳು ಕೂಡ ಹಾಕಿದ್ದಾರೆ. 95 ಮಕ್ಕಳಲ್ಲಿ 6 ಮಕ್ಕಳು ಬಂದು 1.5 ವರ್ಷದ ನಂತರ ಇವರು ತಲೆ ತಿರುಗಿಸಿ ಇವ್ರದ್ದು ಅವ್ರು ಬಂದು ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟು ಅವ್ರು ಬಂದು ಈ ರೀತಿ ಸಣ್ಣ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಾಗ ನಾವು ಕೇಳ್ತೇವೆ ಸರ್ಕಾರಕ್ಕೆ. ಅಲ್ಲಿ ಸ್ಟೆಪ್ ಅಲ್ಲಿ ಕೂತ್ಕೊಳ್ಳುದು, ಫೋಟೋ ತೆಗೆದು ಟ್ವೀಟ್ ಮಾಡುದು, ಪಾಕಿಸ್ತಾನದ ಟ್ವೀಟ್ ಮಾಡುದು, ಟಿವಿಯಲ್ಲಿ ಬರುದು, ಅಲ್ಲಿ ಇಲ್ಲಿ ಈ ಸಮಾಜದಲ್ಲಿ ಅಶಾಂತಿಯನ್ನು ಪರಮಾವಧಿ ಮಾಡಿಟ್ಟು ಹಾಗೆ ಒಂದು ಹಂತಕ್ಕೆ ಬಂದಾಗ ಇವರ ಅಧ್ಯಕ್ಷ ಕಾಪಿಗೆ ಬಂದು ಬಹುಶಃ ಇದು ಭಾಷಣ ಮಾಡ್ತಾರೆ. ನಮ್ಗೆ ಹಾಗೆ ಆಗಿದೆ ಹೀಗೆ ಆಗಿದೆ, ಇಲ್ಲಿ ಬಿಡುದಿಲ್ಲ, ನಾವು ನಾಳೆ ಇಳಿತೇವೆ, ನಾಡ್ದು ಇಳಿತೇವೆ, ನಾವೇನಾದ್ರು ಇಲ್ದ್ರೆ ಯಾವ್ದಕ್ಕೂ ಅಡ್ರೆಸ್ ಇಲ್ಲ ಅಂತ ಹೇಳಿ ಬಾಯಿಗೆ ಬಂದಾಗೆ ಮಾತಾಡಿ ಅವನು ಕೊಡಲಿ ಪೇಟೆಗೆ ಪಿಡಿಸು.
ಮತ್ತೆ ಅವನ ಅಡ್ರೆಸ್ ಇಲ್ಲ. ಇವನ ಮಾತನ್ನು ಕೇಳಿ ಬೇರೆ ಸಂಘಟನೆಯವರು ಚಾಲೆಂಜ್ ಆಗಿ ತೆಕ್ಕೊಂಡು ಎಲ್ಲಿ ಮುಂಚೆ MGM ಅಲ್ಲಿ, ಅಜರ್ ಕಾರ್ಡ್ ಅಲ್ಲಿ, ಬಂಡರ್ಕರ್ ಕಾಲೇಜ್ ಎಲ್ಲಿ 40 ವರ್ಷದ ಅವಕಾಶ ಇತ್ತ ಅಲ್ಲಿಯೂ ಕೂಡ ಅವಕಾಶ ಇಲ್ಲದೆ ಮಾಡಿ ಗಲಾಟೆ ಆಯ್ತು. ಇವನ ಅಡ್ರೆಸ್ ಇಲ್ಲ, ಇವನು ಕಾಣಲೇ ಇಲ್ಲ, ಇವರು ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಇವರು ಸುದ್ದಿ ಇಲ್ಲದಂತ ಪರಿಸ್ಥಿತಿ ಆಗಿದೆ ಅಂತ ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸುವುದು. ಮತ್ತೆ ಬಹುಶಃ ಕೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ಇವರ ಅಡ್ವೊಕೇಟ್ ಏನ್ ಹೇಳಿದ್ದಾರೆ ಅಂತ ಹೇಳಿ ನಮ್ಗೊಂದು 2 ತಿಂಗಳು ಸಾಕು ಮತ್ತೆ ತೊಂದರೆಗೆ ಇವರ ಸ್ವತಃ ಹಿತಾಸಕ್ತಿ ಅಲ್ಲದೆ ಸಮಾಜದ ಸಮುದಾಯದ ಯಾವ್ದು ನಿಸಾತ ಇಲ್ಲದಂತ ಪರಿಸ್ಥಿತಿ ಆಗಿದೆ. ಇವತ್ತು ಕೂಡ ನ್ಯಾಯಯುತವಾಗಿ ಎಲ್ಲರೂ ಒಪ್ಪುವಂತ ಸಮಾಧಾನಕರವಾಗಿ ಏನಾದ್ರು ಕೂಡ ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತಿದ್ದರೆ ಅದು ಕಾಂಗ್ರೆಸ್ ಅಡ್ವೊಕೇಟ್ ಅಲ್ಲದೆ ಇವರ ಅಡ್ವೊಕೇಟ್ ಏನು ಕೂಡ ಆಗ್ಲಿ ಬಹಳ ಸ್ಪಷ್ಟವಾಗುವಂತ ವಿಚಾರ ಇವತ್ತು ಇರುವಂತದ್ದು. ಆದ ಕಾರಣ ಇವರ ಅಪಪ್ರಚಾರ ಬಹುಶಃ ಮಂಗಳೂರಿಗೆ ಸಂಬಂಧಪಟ್ಟಾಗ ಹೇಳಿದ್ರು, ಎಲ್ಲ ರೀತಿಯ ಅಪಪ್ರಚಾರದ ಮೂಲಕ ಪ್ರಯತ್ನಕ್ಕೆ ತಕ್ಕವಾದ ಉತ್ತರವನ್ನು ತಾವೆಲ್ಲರಿಗೂ ಕ್ಷೇತ್ರ ಜನ ಕೊಡ್ತಾರೆ. ನಮ್ದು ಎರಡೇ, ಸಾಮರಸ್ಯ ಸೌಹಾರ್ದ ಸಮಾಜ, ಅಭಿವೃದ್ಧಿಯ ಪ್ರದೇಶ. ಇದಕ್ಕೆ ನಾವು ಯಾವುದೇ ತ್ಯಾಗಕ್ಕೂ ಕೂಡ ನಾವು ಸಿದ್ಧ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲಾ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ತಾಯಿಯ ಮಕ್ಕಳ ರೀತಿ ಪ್ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡುದೇ ಅದೆಲ್ಲ ನಮ್ಮ ಮುಖ್ಯ ಗುರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ಉಪವಾಸ ಕಾಲ, ಅವ್ರಿಗೆ ಜಾಸ್ತಿ ಮಾತಾಡೋದು ಬೇಡ. 2 ಪಕ್ಷಗಳು ಕೂಡ ಉಪವಾಸ ನಮ್ಮ ರಂಜಾನ್ ಆದ ನಂತರ ನಮ್ಮ ಬಹಿರಂಗ ರಾಜಕೀಯವಾದ ಬಹಿರಂಗ ಸಭೆ ಇದೆ, ಅಲ್ಲಿ ಅವರ ಮುಖವಾಡನೆಲ್ಲ ಬಿಚ್ಚಿ ಬೀಳಿಸುವಂತ ಕೆಲಸವನ್ನು ನಾವು ಇವತ್ತು ಆಗುವಂತ ಕೆಲಸ ಮಾಡುವ. ಬಹುಶಃ ನಾವೆಲ್ಲರೂ ಕೂಡ ನಾವು ಬೂತಿನಲ್ಲಿ ನಾವು ಸಂಘಟಿತ ಹೋಗುವಂತ ವಿಚಾರ ಮಾಡುವ. ನಾವು ಐಡೆಂಟಿ ಕಾರ್ಡ್ಗೆ ಸಂಬಂಧಪಟ್ಟಾಗೆ ನಾವು ಗ್ಯಾರಂಟಿ ಕಾರ್ಡ್ಗೆ ಸಂಬಂಧಪಟ್ಟಾಗೆ ಎಲ್ಲ ಇವತ್ತು ನಿಮ್ಮ ಗ್ರಾಮದಲ್ಲಿ ಇವತ್ತು ಕೊಡಿದ್ವಿ. ಪ್ರತಿಯೊಂದು ಎಲ್ಲವೂ ಕೂಡ ಬೂತಿನಲ್ಲಿ ಕೊಟ್ಟಿರ್ಬೇಕು. ಎಲ್ಲ 100ಕ್ಕೂ 100 ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ಅದು ಅತ್ಯಗತ್ಯ ಇದೆ. ಇವತ್ತೊಬ್ಬರಿಗೆ 2000 ಅದೇ ರೀತಿ ಕರೆಂಟ್ ಯಾರು ಕೂಡ 200 ಯೂನಿಟ್ ಕರೆಂಟ್ ನವರಿಗೆ ಮುಂದೆ ಇನ್ನು ಕರೆಂಟ್ ಬಿಲ್ ಕಟ್ಟಲಿಕ್ಕಿಲ್ಲ. 90% ಬೊಲಿಯಾರ್ನವರು ಕೂಡ 200ಕ್ಕಿಂತ ಜಾಸ್ತಿ ಕರೆಂಟ್ ಬಿಲ್ ಆಗುದಿಲ್ಲ. 200 ಯೂನಿಟ್ಗಿಂತ ಜಾಸ್ತಿ ಕರೆಂಟ್ ಬರುದಿದ್ರೆ ಅದು ನಮ್ಮ ಮೊಹಮ್ಮದ ಕಡಂತರು 4 ಸೇಸಿ ಹಾಕಿದವರ ಮನೆಗೆ ಅಲ್ಲದೆ ಬೇರೆಯವ್ರ ಮನೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಕಾಂಗ್ರೆಸ್ ಇವತ್ತು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ಕರ್ನಾಟಕ ಮತ್ತು ಬೊಲಿಯಾರ್ನಲ್ಲಿ ಬಡವರ ಮನೆಗೆ ಹೋಗಿ ಲೈನ್ ಮ್ಯಾನ್ ಫ್ಯೂಸ್ ತೆಗುವಂತ ಅವಕಾಶ ಇಲ್ಲ. ಉಚಿತವಾದ ಕರೆಂಟ್ ಘೋಷಣೆ ಅದು ನಮ್ಮ ಘೋಷಣೆ ಹೇಳಲಿಕ್ಕೆ ನಾವು ಇವತ್ತು ಇಚ್ಛಿಸುವಂತ. ತಾಯಂದಿರು ಇವತ್ತು ಗೌರವ ಸ್ವಾಭಿಮಾನ ಮನೆಯನ್ನು ನಡೆಸಬೇಕಂತ ಹೇಳಿ ಅವ್ರಿಗೆ ಪ್ರತಿ ತಿಂಗಳು 2,000 ಕೊಡುವಂತವ್ರು. ಯುವಕರು ಯಾರು ಡಿಗ್ರಿ ಕಂಪ್ಲೀಟ್ ಮಾಡಿದ ಅವ್ರ ತಿಂಗಳಿಗೆ 3,000, ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ ಅವ್ರಿಗೆ ಇವತ್ತು 2,500. ಇದೆಲ್ಲ ಕೂಡ ಏನು ಓಟಿಗಾಗಿ ಕೊಡದಲ್ಲ, ಈ ಸಮಾಜದ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆ ತರಲಿಕ್ಕೆ ಒಂದು ವಿಚಾರ. ಈಗ ನಾವು 2,000 ಕೊಟ್ರೆ ಕರೆಂಟ್ ಬಿಲ್ 800 ರೂಪಾಯಿ ನಿಮ್ಗೆ ಲಾಭ ಆದ್ರೆ ನೀವು ಅದನ್ನು ಕಿಸೆಯಲ್ಲಿ ಇಟ್ಕೊಳ್ಳೋದಿಲ್ಲ ಯಾರು ಬಡವರು ಕೂಡ. ಆ ದುಡ್ಡನ್ನು ನೀವು ಖರ್ಚು ಮಾಡ್ತೀವಿ. ಸೊ ಇಡೀ ನಿಮ್ಮ ಬೊಲಿಯಾರ್ನಲ್ಲಿ ತಿಂಗಳಿಗೆ 80-70 ಲಕ್ಷ ಇಡೀ ಕಿಸೆಯಿಂದ ಕಿಸೆಗೆ ಓಡಿ. ಯಾಕೆ ನನಗೆ ಸಿಕ್ಕಿದೆ, ನಾನು ಅವ್ರಿಗೆ ಬಟ್ಟೆ ತೆಗಿದ್ದಾನೆ ಅಥವಾ ಶೂ ತೆಗಿದ್ದೇನೆ, ಮಕ್ಕಳಿಗೆ ಚಾಕ್ಲೇಟ್ ತೆಗಿದ್ದೇನೆ, ಅಂಗಡಿ ಅವ್ರ ಮೊಬೈಲ್ ತೆಗಿತಾರೆ, ಇನ್ನೊಂದು. ಸೊ ಒಬ್ಬರ ಕಿಸೆಯಿಂದ ಒಬ್ಬರಿಗೆ ದುಡ್ಡು ಓಡಾಡ್ತಾ ಇರುವಂತ ಸಂದರ್ಭದಲ್ಲಿ ಈ ಪ್ರದೇಶ ಸರ್ವರು ಕೂಡ ಇವತ್ತು ಅತ್ಯುತ್ತಮರಾಗ್ತಾರೆ, ಉತ್ತಮವಾದ ವಾತಾವರಣ ಆಗ್ತಾರೆ. ನೀವು ಪ್ರತಿಯೊಂದು ಖರೀದಿ ಮಾಡಿದ್ರು ಕೂಡ ನೀವು ಟ್ಯಾಕ್ಸ್ ಕಟ್ತೀರಿ, ಅದು ಬಹುಶಃ ರಾಜ್ಯಕ್ಕೆ ಕೊಡೋದ್ರಲ್ಲಿ ಇನ್ಕಮ್ ಹಾಕುವಂತ ವಿಚಾರ ಆಗ್ತದೆ. ಇದು ಈ ಆರ್ಥಿಕ ಪರಿಸ್ಥಿತಿಯನ್ನು ದುಡ್ಡು ಹೆಚ್ಚಾದವರು ಪುತ್ತಮನಗದ ಮೀನಲ್ಲಿ ಪರ್ಚೇಸ್ ಮಾಡ್ತೀರಿ. ಅವ್ರು ಪುತ್ತಮನಗ ಮೀನು ಪರ್ಚೇಸ್ ಮಾಡಿದ ತಕ್ಷಣ ಅವ್ರ ಅಂಗಡಿಗೆ ಅರಿಸಾಮಾನು ಜಾಸ್ತಿ ಖರೀದಿ ಮಾಡ್ತಾರೆ. ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಹೋಗಿ ಸಮಾಜದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಒಂದು ವಿಚಾರ ಇವತ್ತು ಆಗುವಂಥದ್ದು. ಅದಕ್ಕಾಗಿ ಬಹುಶಃ ಈ ಒಂದು ಪರಿಸ್ಥಿತಿ ಮಾಡಿಕೊಟ್ಟಿದೆ. ಅದ ಕಾರಣ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಸಮಯ ಆದ ಕಾರಣ ದೀರ್ಘವಾಗಿ ನಾನು ಇವತ್ತು ಮಾತಾಡದೆ. ಇವತ್ತು ಸಾಮಾಜಿಕ ಜಾಲತಾಣಕ್ಕೆ ಎಲ್ಲ ಯುವಕರಿದ್ದೀರಿ. ಸಾಮಾಜಿಕ ಜಾಲತಾಣಕ್ಕೆ ಪ್ರತಿಯೊಂದು ಬೂತಿನ ತಮ್ಮೆಲ್ಲ ಕೊಡುವಂತ ಕೆಲಸ ತಮ್ಮೆಲ್ಲಿಂದ ಆಗ್ಬೇಕಂತ ನಾನು ಇವತ್ತು ಕೇಳಿಕೊಂಡು ಈ ಒಂದು ಎಲ್ಲ ಮತ್ತೆ 80 ವರ್ಷ ಮೇಲ್ಪಟ್ಟವರಿಗೆ ಮತ್ತು ಅಂಗವಿಕಲರಿಗೆ ಅಂಗನವಾಡಿಯ ಟೀಚರ್ ವೋಟರ್ ಪಟ್ಟಿ ಮಾಡಿದ್ದಾರೆ. ಯಾರಿಗಾದ್ರು ಹೆಸರು ಅವರನ್ನು ಹೋಗಿ ಕಂಡು ಅವರಿಗೆ ಓಟ್ ಮನೆಯಲ್ಲೇ ಹಾಕ್ಲಿಕ್ಕೆ ಅಲ್ಲಿಗೆ ಬರ್ತದೆ. ಬೋತಿಂಗ್ ಇದೆ, ಪೋಲಿಂಗ್ ಎಲ್ಲ, ಬ್ಯಾಲೆಟ್ ಪೇಪರ್ ಎಲ್ಲ ಕೂಡ ಮಿಸ್ ಆಗುವ. ಅದಕ್ಕೆ ನಮ್ಮ ಪೋಲಿಂಗ್ ಏಜೆಂಟ್ ಯಾರಿದ್ದಾರೆ ಇದನ್ನೆಲ್ಲ ಬಹಳಷ್ಟು ಜಾಗೃತಿಯಿಂದ ನಾವೆಲ್ಲ ಇವತ್ತು ನೋಡ್ಬೇಕಂತ ಹೇಳಿಕೊಳ್ತಾ ನಿಮ್ಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಮತ್ತೊಮ್ಮೆ ಸೇರಿದಂತೆಲ್ಲ ನಮ್ಮ ಹಿರಿಯ ನಾಯಕರನ್ನ ವಿಶೇಷ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸ್ತೇನೆ. ಜೈ ಹಿಂದ್. ಅವಕಾಶ മോഹത്താലെ പാടാം ഞാൻ, സ്നേഹത്താലെടുക്കാം ഞാൻ, മോഹത്താലെ പാടാം ഞാൻ. കനവിൽ ഒന്ന് വന്ന് പുണരൂ, കാത്തിരിക്കാം ഞാനും ഹബീബി, കാത്തിരിക്കാം എന്റെ ഹബീബി.
കാത്തിരിക്കാം എൻ്റെ ഹബീബി, കണ്ണിൽ കൽബിൽ ഹബീബി, കണ്ടതില്ല ഒരു നാളും കാണാനൊത്തിരി ഹബീബി, കാത്തിരുന്നു പല നാളും കണ്ണിൽ കൽബിൽ ഹബീബി, കണ്ടതില്ല ഒരു നാളും കാണാനൊത്തിരി ഹബീബി, കാത്തിരുന്നു പല നാളും. മദ്ഹിൽ കോർത്ത വരികൾ ഹബീബി പാടി പല നാളിലായി, മധുരം തരുമോ അരികിൽ ഹബീബി, ജീവൻ എന്നിൽ സഫലമായി മോഹവും സഫലമാക്കി